ನಮಸ್ಕಾರ ವೀಕ್ಷಕರೇ, ಈ ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪೇಜಾವರ ಪರ್ಯಾಯ ಪರ್ವ ಸರಣಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ನೋಡಿದ್ರಿ ನೀವು ಕಳೆದ ವಾರ ಬೇರೆ ಬೇರೆ ಅದಕ್ಕೆ ಆ್ಯಂಗಲ್ಸ್ಗಳನ್ನು ಕೊಟ್ಟು. ಇವತ್ತು ಪ್ರಾಯಶಃ ಇದು ಪೇಜಾವರ ಪರ್ಯಾಯ ಪರ್ವದ ನಮ್ಮ ಸರಣಿಯ ಇದು ಕೊನೆಯ ಸಂಚಿಕೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂತಂದರೆ ಮೊನ್ನೆಯಿಂದಲೂ ನಾನು ಹೇಳ್ತಾ ಇದ್ದೆ ಮೆರವಣಿಗೆಯ ದೃಶ್ಯಾವಳಿಗಳನ್ನು ತೋರಿಸ್ಬೇಕು ಅಂತ. ಜನವರಿ 18ನೇ ತಾರೀಕಿಗೆ ಪೇಜಾವರ ಮಹೋತ್ಸವ ಅಂದರೆ ಪರ್ಯಾಯ ಮಹೋತ್ಸವ ಏನು ಮುಗಿದ್ರೂ ಕೂಡ ಇದ್ರದ್ದು ಹ್ಯಾಂಗ್ ಓವರ್ ಅಥವಾ ಇದು ಕಂಟಿನ್ಯೂಯೇಷನ್ ನಾಡ್ದೊಂದು ಫೆಬ್ರವರಿ 15ನೇ ತನಕ ಅಂತೂ ಖಂಡಿತ ಇದ್ದೇ ಇರ್ತದೆ. ಈ ಹೊತ್ತಿನಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಪರ್ಯಾಯೋತ್ಸವ ಸಮಿತಿಯಲ್ಲಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದರು. ಈಗ ಸದ್ಯಕ್ಕೆ ಅವರು ಶ್ರೀಕೃಷ್ಣ ಮಠದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಅಂತಂದರೆ ಇಂಗ್ಲೀಷ್ನಲ್ಲಿ PR. ಮತ್ತು ನನ್ನ ಸ್ನೇಹಿತರು ಆದಂಥ ವಾಸುದೇವ್ ಭಟ್ರು ಬಂದಿದ್ದಾರೆ. ನಮಸ್ತೆ ಭಟ್ರೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಎಷ್ಟು 3 ತಿಂಗಳಾಯ್ತಾ ಕರೆಕ್ಟ್ ನಿದ್ದೆ ಮಾಡಿದೆ? ಹಾಂ, ನಿದ್ದೆ ಮಾಡಿದ್ದೇವೆ. ಆದರೆ ನಮ್ಮ ಶ್ರಮಕ್ಕೆ 3 ತಿಂಗಳಾಗಿದೆ. ಆಲ್ಮೋಸ್ಟ್ 3 ಮಂತ್ಸ್ ಆಗಿದೆ ಅಲ್ಲ. ತುಂಬ ವಿಷಯಗಳನ್ನೆಲ್ಲ ಇವತ್ತು ಮಾತನಾಡಬೇಕು. ನಾನು ಮೊದಲನೇದಾಗಿ ಇವತ್ತು ಫುಲ್ ಮತ್ತೊಮ್ಮೆ ನೋಡ್ಬೋದು. 18ನೇ ತಾರೀಕಿಗೆ ನೋಡಿದವರಿಗೆಲ್ಲ ಮನೇಲಿ ಕೂತು ತುಂಬ ಜನ TV ಮೂಲಕ ಲೈವ್ ಕಾರ್ಯಕ್ರಮದಲ್ಲಿ ನೋಡಿದ್ದಾರೆ. ಆದರೂ ಇವತ್ತು ಒಂದು ಅದು ಸ್ವಲ್ಪ ಮರೆತು ಹೋಗಿರ್ತದೆ. ಈ ವಿಜುವಲ್ಸ್ಗಳನ್ನೆಲ್ಲ ನೋಡಿದಾಗ ಮತ್ತೆ ಪರ್ಯಾಯ ಮಹೋತ್ಸವ ನಿಮಗೆ ನೆನಪಾಗ್ತದೆ. ನಾನು ಭಟ್ರ ಹತ್ರ ಕೇಳಬೇಕು, ಒಟ್ಟಾರೆ ತಯಾರಿ ಹೇಗಿತ್ತು ಭಟ್ರೆ? ಯಾವಾಗ ಇದ್ರದ್ದು ಫಸ್ಟ್ ಮೀಟಿಂಗ್ ನಡೆದದ್ದು? ಯಾವಾಗ ಫಸ್ಟ್ ಮೀಟಿಂಗ್ ನಡೆದಿದ್ದು? ಎಲ್ಲಿ ಯಾರ್ಯಾರೆಲ್ಲ ಸೇರಿದ್ರಿ? ಏನು ಐಡಿಯಾಸ್ ಎಲ್ಲ ಇತ್ತು ನಿಮ್ಮದು? ಫಸ್ಟ್ ಮೀಟಿಂಗ್ನಲ್ಲಿ ನಾನಿರಲಿಲ್ಲ. ಮಠಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಉಡುಪಿಯಲ್ಲಿ ಪ್ರಮುಖರು ಪರ್ಯಾಯೋತ್ಸವಗಳಲ್ಲಿ ಕೆಲಸ ಮಾಡ್ತಾ ಇರುವವರು ಮತ್ತು ಕೃಷ್ಣಮಠ ಮತ್ತು ಅಷ್ಟಮಠಕ್ಕೆ ಒಡನಾಡಿಗಳಾಗಿದ್ದವರು, ಪೇಜಾವರ ಶ್ರೀಗಳ ಆಪ್ತರಾಗಿದ್ದವರು, ಸಮಾಜದಲ್ಲಿ ಗಣ್ಯರು ಅಂತ ಅನ್ನಿಸಿಕೊಂಡವರೆಲ್ಲ ಮಾಡಿಕೊಂಡ ಮೀಟಿಂಗ್ ಅದು. ಸಾಮಾನ್ಯ ಜೂನ್ ತಿಂಗಳಲ್ಲಿ ಅಂತ ಅನ್ನಿಸ್ತದೆ. ಜುಲೈ ತಿಂಗಳ ಆಸುಪಾಸಿನಲ್ಲಿ ಇದರ ಪೂರ್ಣ ಪ್ರಮಾಣದ ಸಮಿತಿಯ ರಚನೆ ಆಗಬೇಕು ಅಂತ ಹೇಳುವ ನೆಲೆಯಲ್ಲಿ ಗೋವಿಂದ ಕಲ್ಯಾಣ ಮಂಟಪದಲ್ಲಿ ಸಭೆ ಆದದ್ದು. ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು, ಮಾನ್ಯ ಸಚಿವ ಸೊರಕೆ ಅವರು, ಶಾಸಕ ಪ್ರಮೋದ್ ಮಧ್ವರಾಜರು, ಸಂಸದರಾದ ಶೋಭಾ ಕಿರಣ್ರಾಜೆ ಅವರು, ಸಚಿವರಾದಂಥ ಅಭಯಚಂದ್ರ ಜೈನ್ ಅವರೆಲ್ಲ ಬಂದು ಅದು ಪ್ರಥಮ ಸಮಾಲೋಚನಾ ಸಭೆ ಜುಲೈ ತಿಂಗಳಲ್ಲಿ ಆದದ್ದು. ಜುಲೈಯಲ್ಲಿ ನಡೀತು. ಅಲ್ಲಿ ಅದೇ ಒಟ್ಟು ಪರ್ಯಾಯೋತ್ಸವದ ಚಿಂತನೆ ಆಯಿತು. ಸ್ವಾಮಿಗಳು ಇದ್ದರು. ಅಲ್ಲಿ ಪದಾಧಿಕಾರಿಗಳ ಘೋಷಣೆ ಆಯಿತು. ಅಲ್ಲಿಂದ ಇದಕ್ಕೆ ಒಂದು ಚಾಲನೆ ಸಿಕ್ಕಿತು. ಆನಂತರ ಒಂದು 15 ದಿನದಲ್ಲಿ ಪರ್ಯಾಯೋತ್ಸವ ಸ್ವಾಗತ ಸಮಿತಿಯ ರಚನೆ ಆಯಿತು. ಸ್ವಾಗತ ಸಮಿತಿಯ ಕಾರ್ಯಾಲಯ ಉದ್ಘಾಟನೆ ಆಯಿತು. ಅದನ್ನು ಕೂಡ ವೀರೇಂದ್ರ ಹೆಗ್ಗಡೆ ಅವರೇ ಮಾಡಿದರು. ಅಲ್ಲಿಂದ ಇದರ ವೇಗ ಹೆಚ್ಚುತ್ತಾ ಹೋಯಿತು. ಸುಮಾರು 450 ಜನರ ಒಂದು ತಂಡ ರಚನೆ ಆಯಿತು. ಉಡುಪಿಯ ಎಲ್ಲ ವರ್ಗಗಳಲ್ಲಿ ಕೆಲಸ ಮಾಡಿದವರು, ಎಲ್ಲ ಅನೇಕ ಪರ್ಯಾಯಗಳಲ್ಲಿ ಕೆಲಸ ಮಾಡಿಕೊಂಡಿದ್ದವರು ರಚನೆ ಆಯಿತು. ಸುದೈವ ಅದು ನನ್ನ ಭಾಗ್ಯ ಕೂಡ. ನನ್ನನ್ನು ಕೂಡ ಪೂಜ್ಯ ಶ್ರೀಪಾದರು ನನ್ನ ಮನೆಗೆ ಬಂದಾಗಲೂ ಹೇಳಿದರು ಮತ್ತು ಅಲ್ಲಿಯೂ ಕರೆದು ಹೇಳಿದ್ದಾರೆ. ಹಿಂದಿನ ದಿನ ಕೂಡ 2 ವರ್ಷ ಕೆಲಸ ಐತೆ, ಅದಕ್ಕಿಂತ ಸ್ವಾಗತ ಸಮಿತಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಬೇಕು ಅಂತ ಎಲ್ಲರ ಅಭಿಪ್ರಾಯ ಇದೆ ಅಂತ. ಆಯ್ತು ಸ್ವಾಮಿ, ಇದು ಆದೇಶ. ಅದಕ್ಕಿಂತ ಹೆಚ್ಚು ನಾನು ಯಾವತ್ತೂ ಹೇಳಿದೆ, ನಾವು ಕೃಷ್ಣಮಠದ ಅನ್ನದ್ರಣದಲ್ಲಿ ಬದುಕಿದವರು. ಕೃಷ್ಣಮಠ = ಅಷ್ಟಮಠ ನಮಗೆ. ಅದರಿಂದ ಅಷ್ಟಮಠದ ಯಾವುದೇ ಸೇವೆಗೂ ಯಥಾಶಕ್ತಿ ಯಥಾಮತಿ ನನ್ನನ್ನು ತೊಡಗಿಸಿಕೊಂಡು ಬಂದವನೇ. ಶ್ರೀಗಳ ಪಂಚಮ ಪರ್ಯಾಯೋತ್ಸವಕ್ಕೆ ಶ್ರೀಗಳೇ ಕರೆದು ನೀನು ಕಾರ್ಯದರ್ಶಿ ಆಗಬೇಕು ಅಂತ ಹೇಳಿ ಎಲ್ಲರ ಅಭಿಪ್ರಾಯ ಇದೆ ಅಂತ ಹೇಳುವಾಗ ಅದನ್ನು ಶಿರೋಧಾರ್ಯ ಅಂತ ತಲೆಯಲ್ಲಿ ಇಟ್ಟುಕೊಂಡು ಒಪ್ಪಿದೆ. ಸಾಮಾನ್ಯ ನನ್ನ ಎಲ್ಲ ವ್ಯವಹಾರಗಳನ್ನು ನನ್ನ ಒಟ್ಟಿಗಿದ್ದವರಿಗೆ ವಹಿಸಿ ಆ ಕೆಲಸವೇ ಆಯಿತು. ಎಲ್ಲ ಒಂದು ತಂಡವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಇನ್ನು ಪ್ರಾಯಶಃ 2 ವರ್ಷ ಕೂಡ ಅಷ್ಟೇ ನೀವು ಸಂಪೂರ್ಣವಾಗಿ ಹಾಗೆ ಇರಬೇಕಾಗಿತ್ತು. ಅದು ಕೂಡ ಭಾಗ್ಯವೇ. ಪರ್ಯಾಯ ಮುದ್ದುಕೊಳ್ಳಿ ಶ್ರೀಪಾದರು ಮತ್ತು ಅದನ್ನು ಹೇಳಿದರು, ಮಠದ ಅಧಿಕಾರಿಗಳು ಹೇಳಿದರು, ದಿವಾನರು ಹೇಳಿದರು, 2 ವರ್ಷ ನೀವು ಇರಬೇಕು ಅಂತ ಎಲ್ಲರ ಅಭಿಪ್ರಾಯ ಇದೆ, ಸ್ವೀಕರಿಸಬೇಕು ಅಂತ. ಇದಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ ಅಂತ. ಆದರೂ ನಾನು ಹೇಳಿದ್ದೇನೆ, ನನ್ನ ವ್ಯವಹಾರದ ವಿಚಾರಗಳು ಮತ್ತೊಂದು ಸಾರ್ವಜನಿಕ ಜೀವನ ಇದೆಲ್ಲ, ಇದನ್ನು ಒಟ್ಟು ಸೇರಿಸಿಕೊಂಡು ಮಠಕ್ಕೆ ಎಷ್ಟು ನ್ಯಾಯ ಸಲ್ಲಿಸಲಿಕ್ಕೆ ಆಗ್ತದೆ ಅದನ್ನು ಖಂಡಿತ ನಾನು ನೀವು ಏನು ವಹಿಸಿಕೊಡ್ತೀರಿ ಅದನ್ನು ಮಾಡ್ತೇನೆ ಅಂತ ಹೇಳಿ ಒಪ್ಪಿದ್ದೇವೆ. ಆನಂತರ ಅದೇ ರೀತಿಯಲ್ಲಿ ಕೆಲಸ ಪರ್ಯಾಯೋತ್ಸವ ನಂತರ ಕೂಡ ಮುಂದುವರ್ಕೊಂಡು ಬಂದಿದೆ. ಶ್ರೀಗಳ ಅಪೇಕ್ಷೆಗೆ ಅನುಗುಣವಾಗಿ ಕೆಲಸ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾಕಂದರೆ ಶ್ರೀಗಳ ಅಪೇಕ್ಷೆ ಅಂತ ಹೇಳುವಂತಹದ್ದು ಅವರ ವ್ಯಕ್ತಿತ್ವದಷ್ಟೇ ವಿಶಾಲವಾದದ್ದು. ಈ ಒಟ್ಟು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡೋದ್ರಲ್ಲಿ, ಆಯೋಜನೆ ಮಾಡೋದ್ರಲ್ಲಿ ಪೇಜಾವರ ಸ್ವಾಮಿಗಳ 5ನೇ ಪರ್ಯಾಯೋತ್ಸವ ಅನ್ನೋದಕ್ಕೆ ನೀವು ಒತ್ತು ಕೊಟ್ಟಿದ್ರೆ. ಆ್ಯಕ್ಚುಲಿ ಕೊಟ್ಟದ್ದೇ ಹಾಗೆ. ಒತ್ತು ಕೊಟ್ಟರೂ ಕೂಡ ನಮ್ಮ ಇಷ್ಟೂ ಜನರಿಗೆ ನಾವೆಲ್ಲ ಸಭೆಗಳಲ್ಲಿ, ಪೂರ್ವಭಾವಿ ಸಭೆಗಳಲ್ಲಿ, ಹಳ್ಳಿಗಳಲ್ಲಿ, ಹೊರಕಾಣಿಕೆ ಸಂಗ್ರಹದ ಸಮಾಲೋಚನಾ ಸಭೆಗಳಲ್ಲಾಗಲಿ ಅಥವಾ ದಿನಕ್ಕೊಂದು ಬಗೆಯಲ್ಲಿ ಪರ್ಯಾಯೋತ್ಸವ ತನ್ನನ್ನು ತೆರೆದುಕೊಂಡು ಅದರ ವ್ಯಾಪ್ತಿ ತೆರೆದುಕೊಂಡ ಬಗೆಯನ್ನು ಗಮನಿಸಿದ ನಾವು ಸ್ಪಷ್ಟ ತೀರ್ಮಾನ ನಾನು ಹೇಳಿತ್ತು. ನಾನಂತೂ ಸ್ಪಷ್ಟವಾಗಿ ಹೇಳಿದ್ದೆ, ಜನವರಿ 18ರವರೆಗೂ ಈ ಪರ್ಯಾಯೋತ್ಸವ ಹೀಗೇ ನಡೀತದೆ ಅನ್ನುವ ಕಲ್ಪನೆ ನಮಗೆ ಸಿಕ್ಕುವುದಿಲ್ಲ. ಯಾಕಂದರೆ ಡೇ ಬೈ ಡೇ ದಿನ ಅದು ತನ್ನ ವ್ಯಾಪ್ತಿ ಎಕ್ಸ್ಪಾಂಡ್ ಆಗ್ತಾ ಇತ್ತು. ಯಾಕಂದರೆ ಪೇಜಾವರ ಶ್ರೀಗಳ ಕಾರ್ಯವ್ಯಾಪ್ತಿ, ಅವರ ವಿದ್ವತ್ತಿನ ವ್ಯಾಪ್ತಿ, ಪ್ರಭಾವದ ವ್ಯಾಪ್ತಿ ಅದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ವಿಸ್ತೃತವಾಗಿರುವಂಥದ್ದು. ಆದ್ದರಿಂದ ಇಡೀ ದೇಶದ ಜನ ಒಂದು ಕುತೂಹಲಿಗಳಾಗಿದ್ದಾರೆ. ಪೇಜಾವರ ಶ್ರೀಗಳ ಪರ್ಯಾಯೋತ್ಸವ, ಪಂಚಮ ಪರ್ಯಾಯೋತ್ಸವ, ಅದು ಮತ್ತೊಂದು ಅದ್ಭುತವಾದಂಥ
ವೀರೇಂದ್ರ ಹೆಗ್ಗಡೆ ಅವರೇ ಪ್ರಾರಂಭದಲ್ಲಿ ಹೇಳಿದರು, ಇದು ನಮ್ಮ ಭಾಗ್ಯ ಅಂತ. ಪೇಜಾವರ ಶ್ರೀಗಳಿಗೆ 5ನೇ ಬಾರಿ ಕೃಷ್ಣ ಪೂಜೆಯ ಅವಕಾಶ ಹೇಗೆ ಸಿಕ್ಕಿತು ಅನ್ನೋದು ಭಾಗ್ಯವು, ಅದಕ್ಕೆ ಸಾಕ್ಷಿಗಳಾಗುವ ಭಾಗ್ಯ ನಮ್ಮದು ಅಂತೇಳಿ ವೀರೇಂದ್ರ ಹೆಗ್ಗಡೆಯಾದಿಯಾಗಿ ನಾಡಿನ ಎಲ್ಲ ಜನ ಪೇಜಾವರ ಶ್ರೀಗಳ ಒಡನಾಟಕ್ಕೆ ಬಂದ ಅವರ ಅಪಾರ ಶಿಷ್ಯವರ್ಗ, ಅವರ ಅಭಿಮಾನಿಗಳು, ಅವರ ಪ್ರಭಾವಲಯಕ್ಕೆ ಸಿಕ್ಕಿದವರು ಎಲ್ಲರದ್ದು ಅಪೇಕ್ಷೆ ಆಗಿ ಇದಕ್ಕೆ ಸಾಕ್ಷಿಗಳಾಗಲಿಕ್ಕೆ ನಾವು ಅವಕಾಶವನ್ನು ಕಳ್ಕೊಳ್ಳೋದಿಲ್ಲ ಅನ್ನುವ ಭಾವನೆ ಅದು ದಿನೇ ದಿನೇ ನಾವು ಅದು ವಸತಿ ಸಮಿತಿ ವಿಚಾರ ಇಟ್ಕೊಂಡು ನಾವು ಕೆಲಸ ಮಾಡುವಾಗಲಿ, ನಾವು ಬರ್ತಾ ಇದ್ದೇವೆ, ನಾವು ತಂಡವಾಗಿ ಬರ್ತಾ ಇದ್ದೇವೆ, ನಾವು 60 ಜನ ಬರ್ತಾ ಇದ್ದೇವೆ ಇಡೀ ದೇಶದಿಂದ. ವಸತಿ ಸಮಿತಿಯು ಕೂಡ ನಮ್ಮ ನಿರೀಕ್ಷೆಗೆ ಮೀರಿ ಹೋಯಿತು. ಕೊನೆಗೆ 7,000 ಜನರಿಗೆ ಆಗುವಷ್ಟು ವಸತಿ ವ್ಯವಸ್ಥೆಯನ್ನು ಉಡುಪಿಯ ಎಲ್ಲ ಲಾಡ್ಜ್ಗಳಲ್ಲಿ, ವಸತಿ ಗೃಹಗಳಲ್ಲಿ ಮತ್ತು ಮೋಹನ ಆಳ್ವರು ಮತ್ತು ವೀರೇಂದ್ರ ಹೆಗ್ಗಡೆಯವರ ಸೂಚನೆಯಂತೆ ಉಡುಪಿಯ ಅನೇಕ ಗಣ್ಯರು ತಮ್ಮ ತಮ್ಮ ಫ್ಲ್ಯಾಟ್ಗಳಲ್ಲಿ, ಖಾಲಿ ಉಳಿದ ಫ್ಲ್ಯಾಟ್ಗಳನ್ನು ಬಳಸಿಕೊಂಡೆವು. ಅದು ಸಾಲಿಲ್ಲ. ಜನವರಿ 14 ಆಗುವಾಗ ನಮ್ಗೆ ಅದು ಫುಲ್ ಆಯಿತು, ಭರ್ತಿ ಆಯಿತು. ಕೊನೆಗೆ ಪುನಃ ಮತ್ತೆ ನಮ್ಮ ರತ್ನಕುಮಾರರು ಉಡುಪಿಯ ಮತ್ತಷ್ಟು ಬಿಲ್ಡರ್ಗಳನ್ನು ಕರೆದು ನಮಗೆ ಇನ್ನೊಂದು 1,000 ಜನರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಆಗಬೇಕೀಗ, ಕೂಡಲೇ ಖಾಲಿ ಉಳಿದ ಫ್ಲ್ಯಾಟ್ಗಳನ್ನು ಕೊಡಿ ಅಂತ. ಅಲ್ಲಿ ನಾವು ಆದರೂ ತುಂಬ ಅಚ್ಚುಕಟ್ಟಿನಲ್ಲಿ ಟೊಂಕ ಕಟ್ಟಿ ಕೆಲಸ ಮಾಡೋದು ಅಂತೇಳಿ ಹಾಗೆ ಆಗಿದೆ. ಆದರೆ ನಮ್ಮ ನಿರೀಕ್ಷೆಗಳು ಕೊನೆಯ ಕ್ಷಣದವರೆಗೂ ಕೂಡ ನಾವು 5% ಲೆಕ್ಕ ಹಾಕಿದ್ರೆ ಅದು 50% ತೆಗೆದುಕೊಳ್ತಾ ಇತ್ತು. ಕರೆಕ್ಟ್ ಕರೆಕ್ಟ್. ಬರುವವರ ಸಂಖ್ಯೆ, ಗಣ್ಯರ ಸಂಖ್ಯೆಗಳು ಹಾಗೆ. ಅದು ದಿನಕ್ಕೆ ಅವ್ರು ಬರ್ತಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮೋಹನಾಳ್ವರ ನೇತೃತ್ವದಲ್ಲಿ ಕಬೇರ್ ಜಯರಾಮಾಚಾರ್ಯ ಅಂತ ಒಂದು ML ಸಾಮಕರ್ ಅಂತ ನುರಿತ ತಂಡ, ಮುರಳಿ ಕಡೆಕಾರ್ ಅಂತವರು, ಅವ್ರು ಮಾಡಿದ ಕೆಲಸಗಳು, ಸಾಂಸ್ಕೃತಿಕ ಕಾರ್ಯಕ್ರಮದ ವೈಭವ. ಅದಕ್ಕಿಂತ ದೊಡ್ಡದು ಪರ್ಯಾಯೋತ್ಸವ. ಅದೇ ಹೇಳಿದಲ್ಲ, ಇದು ಮತ್ಸ್ಯಾವತಾರದ ಕಥೆ. ಮತ್ಸ್ಯಾವತಾರದ ಕಥೆ ಸಣ್ಣ ಮೀನಾಗಿರ್ತದೆ, ಅದು ಪಾತ್ರೆ ಬೆಳೀತದೆ, ಪಾತ್ರೆ ಬಾವಿಗೆ ಹಾಕ್ತಾರೆ, ಬಾವಿ ಬೆಳೀತದೆ, ಬಾವಿ ಸಾಲುವುದಿಲ್ಲ, ನದಿಗೆ ಹಾಕ್ತಾರೆ, ನದಿ ಬೆಳೀತದೆ, ನದಿಗೂ ಮೀರಿ ಮೀನು ಬೆಳೀತದೆ, ಸಮುದ್ರಕ್ಕೆ ಹಾಕ್ತಾರೆ. ಹಾಗೆ ರಾಜಾಂಗಣ ಸಾಲುವುದಿಲ್ಲ ಅಂತಾಯಿತು. ಪ್ರಾರಂಭದಲ್ಲಿ ತೀರ್ಮಾನ ಆದದ್ದು ಗೋವಿಂದ ಕಲ್ಯಾಣ ಮಂಟಪದ ಸಭೆಯಲ್ಲಿ. ಅದು ಗಣ್ಯರ ಸಂಖ್ಯೆ ದೊಡ್ಡದಿದೆ, ಭದ್ರತೆಯ ದೃಷ್ಟಿಯಿಂದ ಆಗುವುದಿಲ್ಲ, ಮತ್ತು ಅನೇಕ ಜನ ನಿರೀಕ್ಷೆಯಲ್ಲಿರೋದ್ರಿಂದ, ಅದನ್ನು ಕಣ್ಣಲ್ಲಿ ತುಂಬಿಕೊಳ್ಳಿಕ್ಕೆ ದರ್ಬಾರ್ ಸಭೆಯನ್ನು ಕಾತರರಾಗಿರೋದ್ರಿಂದ ನಾವು ಅವರನ್ನು ಅವಕಾಶ ವಂಚಿತರನ್ನಾಗಿ ಮಾಡಬಾರದು ಅಂತೇಳಿ ಮತ್ತೆ ಪಾರ್ಕಿಂಗ್ ಪ್ರದೇಶಕ್ಕೆ ವರ್ಗಾಯಿಸೋದ ಬಗ್ಗೆ ಅಲ್ಲಿಯೂ ಕೂಡ ದೊಡ್ಡ ಮಟ್ಟದಲ್ಲಿ, ಇದು ಖರ್ಚಿನ ದೃಷ್ಟಿಯಿಂದ ಅಂತ ಅಲ್ಲ, ಸಿದ್ಧತೆಯ ದೃಷ್ಟಿಯಿಂದ, ಸಂಯೋಜನೆಯ ದೃಷ್ಟಿಯಿಂದ, ಜನರ ಸಹಕಾರ ಮತ್ತು ಅಭಿಮಾನಿಗಳ ಒತ್ತಾಸೆಗಳು, ಅಪೇಕ್ಷೆಗಳು, ಅವರ ಕಾತರಗಳ ದೃಷ್ಟಿಯಿಂದಲೂ ಕೂಡ ಎಕ್ಸ್ಪಾನ್ಷನ್ ಆಗ್ತಾ ಹೋಯಿತು. ಎಕ್ಸಾಕ್ಟ್ಲಿ. ಅದು ತೆರೆದುಕೊಂಡ ಬಗ್ಗೆ ಅದು ಅನ್ಯಾದೃಶ್ಯವಾದದ್ದು. ನಮ್ಮ ಕಾಲಕ್ಕೆ ಇದನ್ನು ನೋಡ್ತೇವೆ ಅಂತ ನಮ್ಗೆ ಅನಿಸೋದಿಲ್ಲ. ಇದು ಎಲ್ಲಕ್ಕೂ ಕಾರಣ ಪೇಜಾವರ ಶ್ರೀಗಳ ವ್ಯಕ್ತಿತ್ವ, ಅವರ ಪ್ರಭಾವ, ಅವರ ಪಾಂಡಿತ್ಯ, ಅವರ ವಿದ್ವತ್ತು, ಅವರ ಒಂದು ಇರತಕ್ಕಂಥ ಸಾವಿರಾರು ಸಂಖ್ಯೆಯ ಶಿಷ್ಯವೃಂದ. ಕರೆಕ್ಟ್. ಪೂರ್ಣಪ್ರಜ್ಞೆ ವಿದ್ಯಾಪೀಠವೊಂದರಲ್ಲಿ ಸುಮಾರು ಇಲ್ಲಿವರೆಗೆ 5-6 ಸಾವಿರ ಜನ ವಿದ್ಯಾರ್ಥಿಗಳು ಸಮಾಜದಲ್ಲಿ ವಿದ್ವಾಂಸರಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ಗುರುಗಳ ಪರ್ಯಾಯ ನೋಡ್ಲಿಕ್ಕೆ ಬರ್ತೇವೆ ಹೇಳಿ ನಿರಾಕರಿಸ್ಲಿಕ್ಕಿಲ್ಲ. ಕರೆಕ್ಟ್ ಕರೆಕ್ಟ್. ನಮಗೆ ಇದ್ದದ್ದು ಇಷ್ಟೇ. ಯಾರು ವಸತಿ ವ್ಯವಸ್ಥೆನ ಅಪೇಕ್ಷೆ ಪಡ್ತಾರೆ, ಯಾರು ನಮ್ಮಿಂದ ಏನು ಸೌಲಭ್ಯ ನಿರೀಕ್ಷೆ ಮಾಡ್ತಾರೆ, ಅದೆಲ್ಲವನ್ನು ಕೊಡಬೇಕು ಅಂತ, ಅದನ್ನು ಪೂರ್ಣ ಪ್ರಮಾಣದಲ್ಲಿ ಒದಗಿಸಬೇಕು. ನಾಡಿನ ಜನ, ಲಕ್ಷಾಂತರ ಜನ ಬರುವವರಿಗೆ ಒಂದು ಸ್ಮರಣೀಯವಾದಂಥ ಸಂದರ್ಭ, ಸಂತೃಪ್ತಿ ಒದಗಬೇಕು. ಓಕೆ. ಇದಕ್ಕೆ ಏನೆಲ್ಲ ಸಾಧ್ಯ ಇದೆಯೋ ಅದನ್ನು ವಾರ ಸ್ಪಿರಿಟಲ್ಲಿ ಮಾಡಬೇಕು. ಈ ಸಂಕಲ್ಪ ಅದು ಕೊನೆಯವರೆಗೂ ನಾವು ಇಟ್ಟುಕೊಂಡದ್ರಿಂದ, ಆ ಮನಸ್ಸಿನಲ್ಲಿ ಇಟ್ಟುಕೊಂಡೇ ಕೆಲಸ ಮಾಡಿರೋದ್ರಿಂದ ಬಾಯಕ್ಕೆ ಎಲ್ಲ ಆಯಾಸವ ಶ್ರಮವು, ಅದಕ್ಕೆ ಬೇಕಾಗಿ ನಾವು ಮಾಡಿದಂಥ ಎಲ್ಲ ಸಿದ್ಧತೆಗಳ ಸಂದರ್ಭದಲ್ಲಿ ಮಾಡಿಕೊಂಡ ಸಂಯೋಜನೆಯ ಶ್ರಮ ಇರ್ಬೋದು, ಇದು ಗೌಣ ಅಂತಲೇ ಅನ್ನಿಸ್ತದೆ. ಪೇಜಾವರ ಶ್ರೀಗಳ ವ್ಯಕ್ತಿತ್ವಕ್ಕೆ ಸರಿ ಕೊನೆಗೆ ನಮಗೆ ಉಳಿದುವಂಥ ಸಾರ್ಥಕತೆ, ನಾವಿದನ್ನು ಭಾಗಿಯಾದೆವು. ಒಂದು ಅದನ್ನು ಜನರು ಮತ್ತು ನಾಡಿನ ಜನರ ಭಕ್ತರ ಅಪೇಕ್ಷೆಗೆ ಅನುಗುಣವಾಗಿ ತೆರೆದಿಡುವಲ್ಲಿ ಯಶಸ್ವಿ ಆಗಿದ್ದೇವೆ ಅಂತ ಹೇಳುವ ಸಂತೃಪ್ತಿ ಉಳ್ಕೊಂಡಿದೆ, ಖುಷಿ ಇದೆ. ಇನ್ನು ದರ್ಬಾರ್ನಲ್ಲಿ ಭಟ್ರೆ ನನಗೆ ಹೇಳಿ, ದರ್ಬಾರ್ನಲ್ಲಿ ಮುಖ್ಯವಾಗಿ ಪೇಜಾವರ ಸ್ವಾಮೀಜಿಗಳು ಮಾತನಾಡಿದಂಥ ಅವರ ಭಾಷಣದ ಮುಖ್ಯಾಂಶಗಳು ಏನು ಅಂತ ನೀವಿಲ್ಲಿ ಹೇಳಬೇಕೀಗ ನಮಗೆ. ಮುಖ್ಯಾಂಶಗಳು ಸಾಮಾನ್ಯ ಪರ್ಯಾಯ ದರ್ಬಾರ್ ಸಭೆಯಲ್ಲಿ ಮತ್ತೊಂದಿದೆ, ಸರ್ವಜ್ಞ ಪೀಠಾರೋಹಣದಲ್ಲಿ. ಅದು ಅಷ್ಟಮಠಾಧೀಶರ ಸ್ವಯಂ ಅನುಭವ ಮತ್ತು ಉಡುಪಿಯ ಭಕ್ತರ ಅನುಭವ, ಕೃಷ್ಣಮಠದ ಒಡನಾಡಿಗಳ, ಕೃಷ್ಣಮಠದ ನಿಷ್ಠರ ಅನುಭವ ಏನು ಅಂತ ಹೇಳಿದರೆ, ನಂಬಿಕೆ ಏನು ಅಂತ ಹೇಳಿದರೆ, ಸರ್ವಜ್ಞ ಪೀಠದಲ್ಲಿ ಆರೋಹಣ ಮಾಡಿದ ಮೇಲೆ ಅಲ್ಲಿ ಮಧ್ವಾಚಾರ್ಯರು ಅವರೊಳಗಿದ್ದು ಕೆಲಸ ಮಾಡಿಸ್ತಾನೆ ಅಂತ, ಅವರ ಸಂಕಲ್ಪವೇ ಕೆಲಸ ಮಾಡೋದು ಅಂತ. ಅದರಿಂದ ಸರ್ವಜ್ಞ ಪೀಠಾರೋಹಣ ಆದ ತಕ್ಷಣ ಪರ್ಯಾಯ ದರ್ಬಾರ್ ಸಭೆ ನಡೀತದೆ. ಇಲ್ಲಿ ಏನು ಸಂಕಲ್ಪವನ್ನು ನಾಡಿನ ಜನರ ಮುಂದೆ ಸ್ವೀಕರಿಸ್ತಾರೆ, ಘೋಷಣೆ ಮಾಡ್ತಾರೆ, ಅದರ ಬಗ್ಗೆ ಜನ ತುಂಬ ಕುತೂಹಲ ಆಗಿರ್ತಾರೆ. ಅದಕ್ಕಿಂತಲೂ ಹೆಚ್ಚು ಉಡುಪಿಯ ಭಕ್ತರು, ಕೃಷ್ಣನ ಭಕ್ತರು ಈ ಪರ್ಯಾಯದಲ್ಲಿ ಏನು, ಅಲ್ಲಿ ನಮಗೇನು ಸಿಗ್ತದೆ ಅಂತ ಅಲ್ಲ, ನಾಡಿಗೇನು ಸಿಗ್ತದೆ, ಭಕ್ತರಾಗಿ ನಾವು ಆ ಆನಂದದಲ್ಲಿ ಯಾವ ರೀತಿ ಭಾಗವಹಿಸ್ಲಿಕ್ಕೆ ಸಾಧ್ಯ ಇದೆ, ಅದಕ್ಕೆ ಜನ ಕಾತರರಾಗಿರ್ತಾರೆ. ಅದರಿಂದ ಪರ್ಯಾಯ ದರ್ಬಾರ್ ಸಭೆಯ ಸಂದೇಶಕ್ಕೆ ತುಂಬ ಅಮೂಲ್ಯವಾದಂಥ ಮಹತ್ವ ಇದೆ. ಪಂಚ ಶ್ರೀಪಾದರ ಕಳಕಳಿ ಅವರು ಪ್ರಾರಂಭದಿಂದ ಹೇಳಿಕೊಂಡಿದ್ದರು. ಸಾಮಾಜಿಕವಾಗಿ ಅವರು ತನ್ನನ್ನು ಅರ್ಪಿಸಿಕೊಂಡ ಬಗ್ಗೆ, ಆ ಬಗೆಯಲ್ಲಿ ಜನರಿಗೆ ನಿರೀಕ್ಷೆ ಇತ್ತು ಸಹಜವಾಗಿ. ಪೇಜಾವರ ಶ್ರೀಗಳು ಈ ಪರ್ಯಾಯದಲ್ಲಿ ಏನು ಮಾಡ್ತಾರೆ, ಯಾಕಂದರೆ ಅವರು 4 ಪರ್ಯಾಯಗಳಲ್ಲಿ ಇಟ್ಟಂಥ ಒಂದು ಹೆಜ್ಜೆಗಳು ಅದು ತ್ರಿವಿಕ್ರಮ ಹೆಜ್ಜೆಯಾಗಿ
ಅನಾವರಣಗೊಂಡಿದೆ, ಅದರ ಫಲವನ್ನು ಸಮಾಜ ಉಂಡಿದೆ, ಭಕ್ತರು ಉಂಡಿದ್ದಾರೆ, ಕೃಷ್ಣಮಠ ಅದರಿಂದ ಪ್ರಯೋಜನವನ್ನು ಪಡ್ಕೊಂಡಿದೆ, ಅಷ್ಟಮಠಾಧೀಶರು ಪಡ್ಕೊಂಡಿದ್ದಾರೆ, ಸಮಾಜ ಪಡ್ಕೊಂಡಿದೆ. ಮತ್ತು ಅದರಿಂದ ಈ ನೆಲೆಯಲ್ಲಿ ಸಾಮಾಜಿಕ ನೆಲೆಯಲ್ಲಿ ಶ್ರೀಪಾದರ ಸಂಕಲ್ಪಗಳೇನು, ಏನೇನು, ಅದು ನಿರೀಕ್ಷೆ ಇತ್ತು. ಆ ನಿರೀಕ್ಷೆಗೆ ಅನುಗುಣವಾಗಿ ಅವರು ತನ್ನ ತೋಡಿಕೆಯನ್ನು ಕಳಕಳಿಯನ್ನು ವ್ಯಕ್ತಪಡಿಸಿದ್ದಾರೆ. 2 ವರ್ಷಗಳ ಪರ್ಯಾಯ ಅದು ಸಮಾಜದ ಪರ್ಯಾಯ, ಭಕ್ತರ ಪರ್ಯಾಯ ಆಗಬೇಕು. ಕೇವಲ ಪೂಜೆ ಮಾತ್ರ ಅಲ್ಲ, ಕೃಷ್ಣನ ಗರ್ಭಗುಡಿ ಒಳಗೆ ಪೂಜೆ ಹೇಗೋ ಸಮಾಜದ ಒಳಗೆ ಭಕ್ತರ ಪೂಜೆ ಕೂಡ ಆಗಬೇಕು. ಸಮಾಜದ ಜನರ ಪೂಜೆ, ಜನರ ಸೇವೆ, ಅಲ್ಲಿ ಕೂಡ ಜನರ ಆರಾಧನೆ, ಜನರ ನಿರೀಕ್ಷೆಯ ಆರಾಧನೆಗಳು ನಡೆದಾಗ ಅದು ಆಚಾರ್ಯ ಮಧ್ವರ ಸಂದೇಶ ಕೂಡ ಇದೆ. ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯಾಹ ಪರಮನ್ಮಿತೆ ಅಂತ. ನಾವು ಸರ್ಕಾರಕ್ಕೆ ಯಾವ ರೀತಿ ನಾವು ಒಂದು ಕಡೆಯಲ್ಲಿ ವಾಸಿಸುವುದಕ್ಕೆ ತೆರಿಗೆಗಳನ್ನು ಕಟ್ತೇವೋ, ಭಗವಂತನ ಈ ಭೂಮಿಯಲ್ಲಿ ನಾವು ವಾಸಿಸುವವರು ನಾನಾ ಜನರ ಸೇವೆಯ ಮೂಲಕವೇ ಏನು ಮಾಡ್ತೇವೆ ಅದು ಟ್ಯಾಕ್ಸ್. ಇಟ್ ಈಸ್ ಕಂಪಲ್ಸರಿ. ಇದನ್ನು ಮಾಡಬೇಕು ಅಂತ ಹೇಳಿಲ್ಲ. ನೀವು ಭಗವಂತನಿಗೆ ಈ ಭೂಮಿಯಲ್ಲಿ ಬದುಕುವುದಕ್ಕಾಗಿ ನೀವು ಕಟ್ಟುವ ಟ್ಯಾಕ್ಸ್ ಏನು ಅಂತ ಹೇಳಿದ್ರೆ ಜನರ ಸೇವೆ, ಅದು ನಾನಾ ಮುಖಗಳಲ್ಲಿ ಇದನ್ನು ಆದೇಶವಾಗಿ ಕೊಟ್ಟಿದ್ದಾರೆ. ಇದನ್ನು ಎಲ್ಲ ಮಠಾಧೀಶರು ಅನುಚಾನವಾಗಿ ಪಾಲಿಸಿಕೊಂಡು ಬಂದಿದ್ದಾರೆ 800 ವರ್ಷಗಳಲ್ಲಿ. ಪೇಜಾವರ ಶ್ರೀಗಳಂತೂ ಅದು ನಾಡಿಗೆ ಗೊತ್ತಿರುವಂಥ, ನಾವು ಹೇಳಿದರೆ ಅದು ಕಡಿಮೆ ಆದೀತು. ಅಷ್ಟು ಅದ್ಭುತ ಬಗೆಯಲ್ಲಿ ನಾಡಿನ ಜನರ ಕಳಕಳಿಗಳಿಗೆ, ಅವರ ಆದ್ಯತೆಗಳಿಗೆ, ಅಹವಾಲುಗಳಿಗೆ, ಮನವಿಗಳಿಗೆ ಸಾಂತ್ವನದ ಒಂದು ಧ್ವನಿಯನ್ನು, ಸಾಂತ್ವನದ ಒಂದು ಸ್ಪಂದನವನ್ನು ಕೊಟ್ಟುಕೊಂಡು ಬಂದವರು. ಅದರಿಂದ ಇದನ್ನು ಕೂಡ ಮತ್ತೆ ಅವರು ಅದನ್ನೇ ಹೇಳಿದ್ದಾರೆ. ಒಳಗೆ ಸೇವೆ, ಸಾಂಪ್ರದಾಯಿಕ ರೀತಿ ರಿವಾಜುಗಳು ಚಾಚು ತಪ್ಪದೆ ನಡೀತದೆ. ಅದರ ಜೊತೆಗೆ ಜನರ ಭಕ್ತರ ಅಪೇಕ್ಷೆಗಳು, ಭಕ್ತರ ಅಹವಾಲುಗಳೇನಿದೆ ಅದನ್ನು ಸ್ಪಂದಿಸುವ ಕೆಲಸ, ಸೇವಾ ಕಾರ್ಯ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತದೆ. ಅದರ ಜೊತೆಗೆ ಅದು ಪ್ರಥಮವಾಗಿ ಅವರು ಘೋಷಣೆ ಮಾಡಿರುವಂಥದ್ದು ವೃಕ್ಷರಕ್ಷಾ ವಿಶ್ವರಕ್ಷಾ ಅಂತ. ಇದು ಫಸ್ಟ್ ಘೋಷಣೆ. ಇದು ಘೋಷಣೆ ಆಗಿದೆ. ಇಡೀ ಉಡುಪಿಯ ಜನ, ನಾಡಿನ ಜನಕ್ಕೆ ಮತ್ತೆ ಪರಿಸರವನ್ನು ಕಾಪಾಡುವ, ಪ್ರಾಕೃತಿಕ ಅಸಮತೋಲನವನ್ನು ಮತ್ತೆ ಒಂದು ಹತೋಟಿಗೆ ತರುವ ನೆಲೆಯಲ್ಲಿ ಒಂದು ಧರ್ಮಪೀಠದ ಕರ್ತವ್ಯ ಇದೆ. ನಾವು ಉಸಿರಾಡುವವರು ಎಲ್ಲರಿಗೂ ಈ ಕರ್ತವ್ಯ ಇದೆ ಅಂತ ಹೇಳಿ ಅದನ್ನು ಘೋಷಣೆ ಮಾಡಿದ್ದಾರೆ. ಅದರ ಬಗ್ಗೆ ಮತ್ತೆ ಕೂಡ ಈಗ ಸಮಾಲೋಚನೆ ಸಭೆ ಮೊನ್ನೆ ಆಗಿದೆ. ಅದನ್ನು ಆದ್ಯತೆಯಾಗಿ ಮಾಡಬೇಕು. ಎಲ್ಲ ಭಕ್ತರಿಗೂ ಸಸ್ಯಗಳನ್ನು ಕೊಟ್ಟು ಅವರು ಅದನ್ನು ನೆಟ್ಟು ಪೂಜೆಯನ್ನಾಗಿ ಮಾಡಿ, ಪ್ರಕೃತಿಯನ್ನು, ಒಂದು ಗಿಡವನ್ನು ಗಿಡದಲ್ಲಿ ದೇವರನ್ನು ಕಂಡು ಪೂಜೆ ಮಾಡುವ ಮೂಲಕ 2 ವರ್ಷಗಳ ಕಾಲ ಒಂದು ಸಖ್ಯ ವಾತಾವರಣವನ್ನು ಉಡುಪಿಯಲ್ಲಿ ಅಂತೂ ಮಾಡಲೇಬೇಕು. ಕರೆಕ್ಟ್. ಅದರ ಜೊತೆಗೆ ನಾಡಿನ ಜನರಿಗೂ ಇದನ್ನು ಸಂದೇಶವಾಗಿ ಒಂದು ಆಂದೋಲನವಾಗಿ, ನಿನ್ನೆ ಕೂಡ ಒತ್ತಿ ಹೇಳಿದ್ದಾರೆ, ಇದು ಆಂದೋಲನ ಆಗಬೇಕು, ಆ ನೆಲೆಯಲ್ಲಿ ಕಾರ್ಯಕ್ರಮ ಆಗಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಅದಕ್ಕಾಗಿ ಸಿದ್ಧತೆಗಳನ್ನು ಕಿರಿಯ ಶ್ರೀಪಾದರು ಕೂಡ ತುಂಬ ಅದರಲ್ಲಿ ಪ್ರಕೃತಿಯ ಬಗ್ಗೆ ತುಂಬ ಕಳಕಳಿ ಉಳ್ಳಂಥ ಮನುಷ್ಯ. ಅವರದನ್ನು ಸ್ವತಃ ಮುತುವರ್ಜಿ ಗುರುಗಳ ಆದೇಶ ಅಂತ ಸ್ವೀಕಾರ ಮಾಡಿದ್ದಾರೆ. ಅದು ಖಂಡಿತವಾಗಿ ನಡೀತದೆ. ಅದರ ಜೊತೆಗೆ ಅನಂತಕುಮಾರರು ಕೂಡ ನಾನು 1 ಕೋಟಿ ಸಸಿಗಳನ್ನು ನಾನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಅವತ್ತೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು 1,000 ಸಸಿಗಳನ್ನು ಸಾಯಂಕಾಲ ತಂದು ಕೊಟ್ಟಿದ್ದಾರೆ. ಅದರ ಜೊತೆಗೆ ಮೊನ್ನೆ ಯಾರು ಬಂದು ನಾನೊಂದು 50,000 ಸಸಿಗಳು ಖರ್ಚು ವಹಿಸ್ತೇನೆ ಅಂತ. ಅಂದರೆ ಜನರಲ್ಲಿ ಕಳಕಳಿ ಇದೆ. ಅದಕ್ಕೊಂದು ಒತ್ತು ಕೊಡುವ, ಅದಕ್ಕೊಂದು ಬೆಂಬಲ ಕೊಡುವ, ಅವರನ್ನು ಸ್ಫೂರ್ತಿಯುತವಾಗಿ ಆ ದಾರಿಯಲ್ಲಿ ಮುನ್ನಡೆಸುವ ಕೆಲಸ ಆಗಬೇಕಿತ್ತು. ಆ ಸಾಧ್ಯತೆಗಳು ಯಾರು ನಂಬ್ತಾರೋ ಬಿಡ್ತಾರೋ, ಅದು ನಾವಂತೂ ನಂಬಿದ್ದು. ಇನ್ನೂ ಸಮಾಜಕ್ಕೆ ಒಂದು ಭರವಸೆ, ದಿಕ್ಕು ಅಂತ ಉಳಿದಿರುವಂಥದ್ದು ಧರ್ಮಪೀಠಗಳು, ಧರ್ಮಶ್ರದ್ಧಾ ಕೇಂದ್ರಗಳಲ್ಲಿ ಮಾತ್ರ. ಇದರ ಬಗ್ಗೆ ನಾನು 1 ಗಂಟೆ ಮಾತನಾಡಬಲ್ಲೆ. ಯಾಕೆಂದರೆ ಶಾಸನಗಳ ಬಗ್ಗೆ ಇವತ್ತು ಜನರಿಗೆ ಅಷ್ಟಕ್ಕಷ್ಟೇ ಗೌರವ. ಏನಾಗಿದೆ ಅಂದರೆ, ಶಾಸನ ಮೇಲ್ಕೂತವ್ರು ಏನು ಮಾಡ್ತಾ ಇದ್ದಾರೆ, ನಾವು ಶಾಸನ ಮಾಡಲಿಕ್ಕೆ ಇರುವವರು, ನೀವು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಇರುವವರು ಅಂತ ಜನರ ಮೇಲೆ ಹೇಳ್ತಾರೆ. ಕೆಳ ಕೂತವ್ರು ನಾವೇನು ಹೇಳ್ತಾ ಇದ್ದೇವೆ, ನಿಮಗಿಲ್ಲದ ಶಾಸನ, ನಿಮಗಿಲ್ಲದ ಕಾನೂನು ನಮಗೆ ಬೇಡ, ನೀವು ಸುರಿಗೆ ಅನುಷ್ಠಾನ ಮಾಡಿ. ಇದರ ನಡುವೆ ನಮ್ಮ ದೇಶದ ಕಾನೂನುಗಳು, ಶಾಸನಗಳು ಬಡವಾಗಿ ಬಿಟ್ಟಿವೆ. ಅದು ಹೆಲ್ಮೆಟ್ ಕಡ್ಡಾಯ ಅಂತ ಮಾಡೋದ್ರಿಂದ ಇರಲಿ, 1 ವೇ ಟ್ರಾಫಿಕ್ ಅಂತ ಇರಲಿ, ಯಾವುದೇ ಕಾನೂನುಗಳನ್ನು ಕೂಡ ಚಾಪೆ ಅಡಿಗೆ ಹೋಗುವವರಿದ್ದರೆ ರಂಗೋಲಿ ಅಡಿಗೆ ಹೋಗುವ ವ್ಯವಸ್ಥೆಯಲ್ಲಿ ಇದ್ದೇವೆ. ಸುದೈವವಶಾತ್ ಈ ದೇಶದ ಪರಂಪರೆಯಲ್ಲಿ ಬಂದದ್ದು, ನಮ್ಮ ರಕ್ತ 8 ಸನಾತನ ಧರ್ಮದ ಪರಂಪರೆಯಲ್ಲಿ ಬಂದದ್ದು, ಈ ದೇಶದಲ್ಲಿ ಹುಟ್ಟಿದ ಎಲ್ಲರ ರಕ್ತದಲ್ಲಿ ಬಂದಿರುವಂತಹದ್ದು ಧರ್ಮಪೀಠದ ಬಗೆಗಿನ ಒಂದು ಶ್ರದ್ಧೆ, ಒಂದು ನಿಷ್ಠೆ, ಕಾಳಜಿ, ಅದು ಇವತ್ತಿನವರೆಗೆ ಉಳ್ಕೊಂಡಿದೆ. ಇನ್ನು ಅದನ್ನೇ ಅಸ್ತ್ರವನ್ನಾಗಿ ಬಳಕೊಂಡು ನಾಳೆ ಸಮಾಜಕ್ಕೆ ಬೇಕಾದಂಥ ಒಂದು ಕಳಕಳಿ ಇರ್ಬೋದು, ಒಂದು ಸಾಂತ್ವನ ಇರ್ಬೋದು, ಒಂದು ಸಮಾಧಾನ ಇರ್ಬೋದು, ಅದು ಎಲ್ಲ ಬಗೆಯಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇರುವಂಥ ಒಂದೇ ವೇದಿಕೆ ಅದು ಧರ್ಮಪೀಠಗಳು, ಧರ್ಮ ಕೇಂದ್ರಗಳು, ಧರ್ಮಗುರುಗಳು ಮಾತ್ರ. ಕರೆಕ್ಟ್. ಇಲ್ಲಿಂದಲೇ ನಮಗೇನಾದರೂ ಒಂದು ಪರಿಹಾರದ ಮಾರ್ಗ ಸಿಕ್ಕಿದೆ. ಅಲ್ಲಿ ಏನಾಗಿದೆ ಅಂತೇಳಿ ಒಂದು ಅವ್ಯಕ್ತವಾದ ಶ್ರದ್ಧೆ ಉಳ್ಕೊಂಡಿದೆ. ನಾವು ನಿನ್ನೆ ಕೂಡ ಅದನ್ನೇ ಮಾತಾಡಿತು. ಇದನ್ನು ಪ್ರಸಾದ ರೂಪದಲ್ಲಿ ಕೊಡಬೇಕು. ಕೃಷ್ಣ ಮಠದಲ್ಲಿ ಮಾತ್ರ ಅಲ್ಲ, ಉಡುಪಿಯ ಎಲ್ಲ ದೇವಸ್ಥಾನಗಳನ್ನು ಕರಿತೇವೆ, ಅವರಿಗೂ ಕೂಡ ಒಂದಿಷ್ಟು ಗಿಡಗಳನ್ನು ಕೃಷ್ಣ ಮಠದ ಮೂಲಕ ಕೊಟ್ಟು ನಿಮ್ಮ ಆಸುಪಾಸಿನ ನಿಮ್ಮ ದೇವಸ್ಥಾನದ ಭಕ್ತರಿಗೆ ಇದನ್ನ ಪ್ರಸಾದ ಅಂತ ಕೊಡಬೇಕು. ಅಲ್ಲಿರುವ ಅವ್ಯಕ್ತ ಭಾವನೆ ಅದು ಸಕ್ರಿಯಾಗಿ ನಮಗೆ ಸಮಾಜಕ್ಕೆ ಕೊಡಬೇಕು.
ಇವತ್ತು ನಮ್ಮಲ್ಲಿ ಭಕ್ತಿಗೆ ಏನು ಕಡಿಮೆ ಆಗಲಿಲ್ಲ. ಅದು ಸಾರ್ವಜನಿಕ ಗಣೇಶೋತ್ಸವವನ್ನು ನೋಡಿದ್ರೆ ಗೊತ್ತಾಗ್ತದೆ. ವರ್ಷದಿಂದ ವರ್ಷಕ್ಕೆ ಏರ್ತಾ ಇದೆ ಸಂಖ್ಯೆ. ವರಮಹಾಲಕ್ಷ್ಮಿ ಪೂಜೆ ಮತ್ತೆ ಒಂದು ಸಾಮಾಜಿಕ ಚಳವಳಿಯಾಗಿ ರೂಪುಗೊಳ್ತಾ ಇರುವುದು, ಇದೆಲ್ಲ ಹಿಂದೆ ಇರುವಂತಹದ್ದು ಭಕ್ತಿ ಮಾತ್ರ. ಈ ಭಕ್ತಿ ಶಕ್ತಿಯ ಧಾರೆಯಾಗಿ ಹರಿದರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ, ಸವಾಲುಗಳಿಗೆ ಉತ್ತರ ತುಂಬ ಸುಲಭ ಇದೆ. ಇದನ್ನು ನಮ್ಮ ಆಳುವವರು ಎಷ್ಟು ಅರ್ಥ ಮಾಡಿಕೊಳ್ತಾರೋ ನಮ್ಗೆ ಗೊತ್ತಿಲ್ಲ. ಕಾನೂನು ಇದನ್ನು ಅರ್ಥ ಮಾಡಿಕೊಳ್ಳಲು ಎಷ್ಟಾಗ್ತದೆ ಗೊತ್ತಿಲ್ಲ. ಆದರೆ ಸಮಾಜ ಇದನ್ನು ಕಂಡುಕೊಂಡಿದೆ. ಇವತ್ತು ಬೆಳಿಗ್ಗೆ ರವಿಶಂಕರ್ ಗುರೂಜಿಯವರು ಉಡುಪಿಗೆ ಬಂದರು. ವಿಶ್ವದಾದ್ಯಂತ ತಮ್ಮ ಆಧ್ಯಾತ್ಮದ ಸಂದೇಶವನ್ನು ಕೊಡ್ತಾ ಇರುವಂಥವರು. ಅದರ ಹಿಂದಿರುವ ಶಕ್ತಿ ಕೂಡ ಅದೇ. ಆ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳಿಗೆ ಒಂದೊಂದು ಸಸಿ ಕೊಟ್ಟೆವು ಅಂತಾದರೆ ಪ್ರಸಾದದ ರೂಪದಲ್ಲಿ, ಭಕ್ತಿಯ ರೂಪದಲ್ಲಿ ಕಣ್ಣಿಗೆ ಒತ್ತಿಕೊಂಡು ಜನ ಅದನ್ನು ಘೋಷಣೆ ಮಾಡ್ತಾರೆ. ಅದೇ ನೀವು ಶಾಲೆಯಲ್ಲಿ ಕೊಡಿ, ರಸ್ತೆಯಲ್ಲಿ ಹೋಗೋದು ಕೊಡಿ, ಸರ್ಕಾರ ಅದನ್ನು ಆದೇಶ ಮಾಡಲಿ, ನೀವು ನೋಡಿ ನಮ್ಮ ನಗರಸಭೆಯಿಂದ ಸಸಿ ವಿತರಣೆ ಮಾಡ್ತೇವೆ, ನೆಡ್ತೇವೆ ಅಂತ ಹೇಳಿದರೆ ಅಲ್ಲಿ ಗಿಡ ಅಲ್ಲಿಯೇ ಉಳಿತದೆ. ಹಾಗೆ ಆ ವ್ಯವಸ್ಥೆ ಇವತ್ತು ಅದೆಷ್ಟೋ ಕ್ರಾಂತಿಕಾರಕ ಯೋಜನೆಗಳು ಸರ್ಕಾರದಿಂದ ಘೋಷಣೆಗಳಾದವು. ಆದರೆ ಅದೆಷ್ಟೋ ಯೋಜನೆಗಳು ಘೋಷಣೆಗಳೇ ಆಗಿ ಉಳಿದವು, ಅಥವಾ ಒಂದಷ್ಟು ಘೋಷಣೆಗಳು ಅದನ್ನು ತಲುಪುವಲ್ಲಿ ವಿಫಲರಾದೆವು, ಅದನ್ನು ಅನುಷ್ಠಾನ ಮಾಡುವಲ್ಲಿ ಎಡವಿದೆ. ಯಾಕೆಂದರೆ ಎಲ್ಲರಲ್ಲೂ ಇದ್ದದ್ದು ಅಷ್ಟಕ್ಕಷ್ಟೇ. ಯಾಕಂದರೆ ಅಲ್ಲಿ ಒಂದು ಭಯ ಇರಲಿಲ್ಲ. ದೇವರ ಭಯ ಜ್ಞಾನದ ಆರಂಭ ಅಂತ ನಮ್ಮ ಹಿರಿಯರು ಹೇಳಿದ್ದು ಸುಮ್ಮನೆ ಅಲ್ಲ. ಒಂದು ಭಯ ಇದ್ದಾಗ ಮಾತ್ರ ಮನುಷ್ಯನಿಗೆ ಜ್ಞಾನದ ಉದಯ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ನೀವು ಅದನ್ನು ಮುಟ್ಟಬೇಡ ಅಂತ ಹೇಳ್ತೀವಿ. ಬೆಂಕಿಯನ್ನು ಮುಟ್ಟಬೇಡ ಅನ್ನುವ ಭಯ ಇದ್ದಾಗ ಮಾತ್ರ ಬೆಂಕಿ ಸುಡ್ತದೆ ಎನ್ನುವ ಜ್ಞಾನ ನಮಗೆ ಅರಿವಿಗೆ ಬರ್ತದೆ. ಇದು ಈ ಶಕ್ತಿ ಮಾತ್ರ, ಭಕ್ತಿಯ ಶಕ್ತಿ ಮಾತ್ರ. ಇದು ಪ್ರಪಂಚಕ್ಕೂ ಅಷ್ಟೇ. ಅದು ಪ್ರಪಂಚದ ಆಯಾ ಧರ್ಮದ ನಿಷ್ಠೆಗಳು ಆಯಾ ಮತಾವಲಂಬಿಗಳಿಗೂ ಅನ್ವಯಿಸುವಂಥದ್ದು. ಭಾರತದ ಮಟ್ಟಿಗಂತೂ ನಾಳೆ ಬದುಕು ಒಂದು ಸಹ್ಯವಾಗಬೇಕು ಅಂತ ಏನಾದರೂ ಅಪೇಕ್ಷೆ ಇದ್ದರೆ ಅದು ಧರ್ಮ ಕೇಂದ್ರಗಳಲ್ಲಿ ಮಾತ್ರ. ಇದನ್ನು ಶ್ರೀಗಳು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಅದನ್ನೇ ಮಾಧ್ಯಮವಾಗಿ ಇಟ್ಟುಕೊಂಡು ತಾನೊಬ್ಬ ಪೀಠಾಧಿಪತಿ ಅನ್ನುವ ನೆಲೆಯಲ್ಲಿಯೇ ಅದರ ಕ್ರೆಡಿಟ್ ತನಗೆ ಸಿಗಬೇಕು ಅಂತ ಅಲ್ಲ, ಈ ಶಕ್ತಿಯನ್ನು ಜನ ನಿರೀಕ್ಷೆ ಇಟ್ಟಿದ್ದಾರೆ. ಈ ಶಕ್ತಿಯ ಮೇಲೆ, ಪೀಠದ ಮೇಲೆ ಜನ ನಂಬಿಕೆ ವಿಶ್ವಾಸ ಇಟ್ಟಿದ್ದಾರೆ. ಇದನ್ನು ಅವರ ಬದುಕು ಸುಂದರ ಮಾಡಲಿಕ್ಕೆ, ಸಮಾಜದ ಬದುಕು ಸುಂದರ ಮಾಡಿಕೊಳ್ಳಿಕ್ಕೆ ಬಳಸಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಬಹಳ ಒಂದು ವಿರಾಟ್ ಸ್ವರೂಪದಲ್ಲಿ ಅರ್ಥ ಮಾಡಿಕೊಂಡು ತನ್ನನ್ನು ಆ ಬಗೆಯಲ್ಲಿ ಅನುದಿನ ಪ್ರತಿ ಉಸಿರಿನಲ್ಲಿ ತೊಡಗಿಸಿಕೊಂಡವರು ಶ್ರೀಗಳು. ಅನೇಕ ಮಠಾಧೀಶರು, ಇವತ್ತು ಸಿದ್ಧಗಂಗಾ ಮಠಾಧೀಶರು ಉತ್ತರ ಕರ್ನಾಟಕದಲ್ಲಿ ಕಾಣ್ತಾ ಇದ್ದೇವೆ. ಇವರೆಲ್ಲ ಕಂಡ ಬಗೆ ಇದೆ. ನಾಡಿಗೆ ಏನಾದರೂ ಇವತ್ತು ಸರ್ಕಾರ ಮಾಡದೇ ಇರುವ ಸಾವಿರ ಕೆಲಸಗಳನ್ನು ಮಠಮಾನ್ಯರು ಮಾಡ್ತಾ ಇರುವುದು, ಅದು ಯಶಸ್ವಿಯಾಗಿರುವುದು ಆ ಕಾರಣ. ಇವತ್ತು ಕೃಷ್ಣ ಮಠದ ವತಿಯಿಂದ 152 ಶಾಲೆಗಳ ಸುಮಾರು 32,000 ಮಕ್ಕಳಿಗೆ ಕೃಷ್ಣ ಮಠದಿಂದ ಅನ್ನದಾಸೋಹ ನಡೀತಾ ಇದೆ. ಎಷ್ಟು ವರ್ಷದಿಂದ ಇದನ್ನು ಸರ್ಕಾರ ಗಮನಿಸಿತು, ರಾಜ್ಯಾದ್ಯಂತ ಅನುಷ್ಠಾನಕ್ಕೆ ತಂತು. ಇವತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಮಾಡ್ತಾ ಇರೋ ಕೆಲಸ ನೋಡಿ. ಮತ್ತು ಪೂಜ್ಯ ಶ್ರೀಪಾದರು ನಕ್ಸಲ್ ಚಟುವಟಿಕೆಗಳಿಗೆ ಒಂದು ಶಾಂತಿಯ ದಯೆಯ ಉತ್ತರ, ಭಯಕ್ಕೆ ದಯೆಯಿಂದ ಉತ್ತರ ಕೊಡ್ತೇನೆ ಅಂತ ಒಂದು ದೊಡ್ಡ ಕ್ರಾಂತಿಕಾರಕ ಸಂದೇಶವನ್ನು ಕೊಟ್ಟರು. ನಕ್ಸಲ್ ಚಟುವಟಿಕೆಗಳ ತೀವ್ರತೆ ಹೆಚ್ಚಾದಾಗ ಭಯೋತ್ಪಾದನೆಯನ್ನು ನೀವು ಅಸ್ತ್ರಕ್ಕೆ ಅಸ್ತ್ರ ಮದ್ದಲ್ಲ, ಭಯವನ್ನು ದಯೆಯಿಂದ ಗೆಲ್ಲಬೇಕು ಅಂತ ಹೇಳಿ ಇವತ್ತು ಮಾಡಿದ ಮೌನ ಕ್ರಾಂತಿ ಇಡೀ ಮಲೆನಾಡು ಭಾಗದಲ್ಲಿ ನಕ್ಸಲ್ ಚಟುವಟಿಕೆ ಎಲ್ಲಿ ಹೋಯಿತು? ಇದನ್ನು ಸರ್ಕಾರ ಮಾಡಲಿಕ್ಕೆ ಆಗದೇ ಇದ್ದಂಥದ್ದು. ಇವತ್ತು ಅಲ್ಲಿ ಪ್ರತಿ ವರ್ಷ ಅವರು ಮೈಲಿಗಟ್ಟಲೆ, ಈ ವರ್ಷ ನಾನು ಹೋಗಿದ್ದೇನೆ, ಮೈಲಿಗಟ್ಟಲೆ ಶ್ರೀಪಾದರ ಗುಡ್ಡ ಕಾಡು ಕಳೆಗಳಲ್ಲಿ, ದುರ್ಗಮ ಕಾಡಿನಲ್ಲಿ ಪಾದುಕೆ ಇಲ್ಲದೆ ನಡೆದು ಆ ಎಲ್ಲ ಮನೆಗಳಿಗೆ ಪ್ರಾಯಶಃ ಸ್ವಾತಂತ್ರ್ಯೋತ್ಸವದ ಇಷ್ಟು ವರ್ಷಗಳ ಕಾಲ ನಮ್ಮ ಮನೆಗಳಿಗೆ ಒಂದು ದೀಪ ಅಂತ ಬರ್ತದೆ. ನಮ್ಮ ಮನೆಗಳ ಮಕ್ಕಳಿಗೆ ಒಂದು ಶಾಲೆಗೆ ಕಳಿಸಿಕೊಳ್ಳಿಕ್ಕೆ ಒಬ್ಬರು ಸೌಲಭ್ಯ ಕೊಡಲಿಕ್ಕೆ ಇಲ್ಲಿ ಬರ್ತಾರೆ. ನಮ್ಮ ಕೃಷಿ ಚಟುವಟಿಕೆಗಳು, ನಮ್ಮ ಹೊಟ್ಟೆಪಾಡಿಗೆ ಬದುಕಲಿಕ್ಕೆ ಯಾರೋ ಒಬ್ಬ ಬಂದು ಇಲ್ಲಿ ಟಿಲ್ಲರು ಟ್ರ್ಯಾಕ್ಟರನ್ನು ಕೊಡ್ತಾರೆ ಅಂತ ಯಾರೂ ಎಣಿಸಿರ್ಲಿಕ್ಕಿಲ್ಲ. ಶ್ರೀಪಾದರು ಈ ವರ್ಷ ಕೂಡ ಸುಮಾರು 43 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು. ಅಲ್ಲಿ ಒಂದು 55 ಮನೆಗಳಿಗೆ ಮುಖ್ಯ ರಸ್ತೆಯಿಂದ, ಮುಂಡಗಾರು ಗ್ರಾಮದಲ್ಲಿ ಮುಖ್ಯ ರಸ್ತೆಯಿಂದ ಒಳಗೆ ಹೋಗಬೇಕಾದ್ರೆ 23 ಕಿಲೋಮೀಟರ್ ದುರ್ಗಮ ಕಾಡಿನಲ್ಲಿ 131 ಕಂಬ ಎಳೆದು, ಇದು ಸರ್ಕಾರ ಮಾಡಬೇಕಾಗಿದೆ. ಇಲ್ಲಿ ಭಕ್ತಿ ಮಾತ್ರ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಆ ಭಕ್ತಿಯ ನೆಲೆಯಲ್ಲಿ ಬೇಜಾರು ಶ್ರೀಗಳ ಪಾದಮೂಲಕ್ಕೆ ಬಂದಂತಹ ಎಲ್ಲ ಕಾಣಿಕೆಯ ಹಣವನ್ನು ಸದ್ವಿನಿಯೋಗ ಮಾಡಿ, ಬಡವರೇ ನೀವು ಬದುಕಿ, ನೀವು ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದೀರಿ, ಭಯ ಬೇಡ, ನಾವಿದ್ದೇವೆ ನಿಮ್ಮೊಟ್ಟಿಗೆ ಅಂತೇಳಿ ದಯೆಯ ಸಂದೇಶ ಕೊಟ್ಟು ನೋಡಿ. ಈ ಎಲ್ಲ ಕಾರಣಗಳಿಗಾಗಿ ಬೇಜಾರು ಶ್ರೀಗಳ ಮೇಲೆ ಸಮಾಜದ ನಿರೀಕ್ಷೆಗಳು, ಉಡುಪಿಯ ನಿರೀಕ್ಷೆಗಳಂತೂ ತುಂಬ ಇದೆ. ನಾಡಿನ ನಿರೀಕ್ಷೆ, ಆ ನಿರೀಕ್ಷೆಗೆ ಸ್ಪಂದನವಾಗಿ ಈ ಸಸಿ ನೆಡುವ ಆಂದೋಲನವನ್ನು ಅವರು ಕೈಗೆತ್ತಿಕೊಂಡಿದ್ದಾರೆ. 2 ವರ್ಷಗಳಲ್ಲಿ ಅದ್ಭುತವಾಗಿ ಇದನ್ನು ನಾವು ಯಶಸ್ವಿಗೊಳಿಸಬೇಕು ಅಂತ ಹೇಳುವ ಉದ್ದೇಶದಲ್ಲಿದ್ದೇವೆ. ಒಬ್ಬ ಕೃಷ್ಣ ಮಠದ ಸಾಮಾನ್ಯ ಒಬ್ಬ ಸಿಬ್ಬಂದಿಯಾಗಿ ನಾನು ಅದನ್ನು ಮತ್ತೊಮ್ಮೆ ಭಕ್ತರಿಂದ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಯಾರೂ ತಡ ಮಾಡಬೇಡಿ. ಈ ನೆಪದಲ್ಲಿ 2 ವರ್ಷಗಳ ಕಾಲ ಕೃಷ್ಣ ಮಠದಿಂದ ಬರುವ ಯಾವುದೇ ಕರೆಯನ್ನು ಆದೇಶ ಅಂತ ಸ್ವೀಕರಿಸಿ, ದೇವರ ಸೇವೆ ಅಂತ ಸ್ವೀಕರಿಸಿ, ಕನಿಷ್ಠ ಒಂದೊಂದು ಮನೆಯವರ 10
ಗಿಡಗಳನ್ನು ನೆಡುವುದು ಮಾತ್ರ ಅಲ್ಲ, ನಿನ್ನೆ ಕೂಡ ಅದನ್ನು ಹೇಳಿದರು, ನೆಡುವುದು ಮಾತ್ರ ಅಲ್ಲ, ನೆಟ್ಟು ಪೋಷಿಸುವ ಸಂಕಲ್ಪ ಆಗಬೇಕು ಅಂತ. ಖಂಡಿತ. ಉಡುಪಿಯ ಸ್ಪಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಮೊದಲ ಕರೆಯಾಗಿ ನಾನು ಇದನ್ನು ಹೇಳ್ತೇನೆ. ನನ್ನ ಒಂದು ವಿನಂತಿ, ನಾವು ಈ ಅವಕಾಶವನ್ನು ಕಳ್ಕೊಳ್ಬಾರ್ದು. ಯಾಕಂದ್ರೆ ನಾವು ಉಸಿರಾಡುವವನ ಕರ್ತವ್ಯ ಇದು. ನಾವು ಉಸಿರು ಗಟ್ಟಿರಬೇಕು, ಚೆನ್ನಾಗಿರಬೇಕು ಅಂತ ಆದರೆ ನಾವು ಇದನ್ನು ಈ ಕ್ರಾಂತಿಕಾರಿಕ ಕೆಲಸದಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಒಂದು ವಿನಂತಿಯನ್ನು ಮಾಡಿಕೊಳ್ತೇವೆ. ಎಸ್, ಖಂಡಿತ. ಎಸ್, ಒಂದು ಬ್ರೇಕನ್ನು ತಗೊಳ್ಳೋಣ, ನಂತರ ಮತ್ತೆ ಒಂದಷ್ಟು ಮಾತಾಡಬೇಕಾಗಿದೆ ವೀಕ್ಷಕರೇ. ಇನ್ನು 2 ವರ್ಷದಲ್ಲಿ ಉಡುಪಿಗೆ ಯಾರ್ಯಾರೆಲ್ಲ ಗಣ್ಯರೆಲ್ಲ ಬರ್ತಾರೆ, ಮತ್ತು ಸಾಕಷ್ಟು ವಿಷಯಗಳೆಲ್ಲ. ಈಗ ವಾಸುದೇವ್ ಭಟ್ರು PRO ಆಗಿ ನೇಮಕಗೊಂಡಿದ್ದಾರೆ, ಅವ್ರದ್ದೆಲ್ಲ ಪ್ಲಾನ್ಸ್ ಏನೇನೆಲ್ಲ ಇದೆ, ಶ್ರೀಕೃಷ್ಣ ಮಠವನ್ನು ಮತ್ತಷ್ಟು ಉತ್ತುಂಗಕ್ಕೆ ಅಥವಾ ಮತ್ತಷ್ಟು ಪಾಪ್ಯುಲರ್ ಮಾಡೋ ನಿಟ್ಟಿನಲ್ಲಿ ಏನೇನೆಲ್ಲ ಯೋಜನೆಗಳನ್ನೆಲ್ಲ ಹಾಕೊಂಡಿದ್ದಾರೆ, ಎಲ್ಲದ್ರ ಬಗ್ಗೆ ಮಾತನಾಡೋಣ. ಒಂದು ಸಣ್ಣ ಬ್ರೇಕ್, ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ. ಪೇಜಾವರ ಪರ್ಯಾಯ ಪರ್ವ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಆ ಸೆಷನ್ನಲ್ಲಿ, ಹಿಂದಿನ ಸೆಷನ್ನಲ್ಲಿ ದರ್ಬಾರ್ನಲ್ಲಿ ಸ್ವಾಮೀಜಿಗಳು ಏನೇನು ಘೋಷಣೆಯನ್ನು ಮಾಡಿದರು ಅಂತ ಹೇಳ್ತಾ ಇದ್ರು, ಅದರದ್ದು ಒಂದು ಭಾಗ ಮಾತ್ರ ವಾಸುದೇವ್ ಭಟ್ರು ಹೇಳಿದರು. ಇವತ್ತು ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ ವಾಸುದೇವ್ ಭಟ್ರು. ಅವರು ಪರ್ಯಾಯೋತ್ಸವ ಸಮಿತಿಯಲ್ಲಿ ಕಾರ್ಯದರ್ಶಿಗಳಲ್ಲಿ ಒಬ್ಬರಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಈಗ ಸದ್ಯಕ್ಕೆ ಅವರು PRO, ಶ್ರೀಕೃಷ್ಣ ಮಠದ PRO ಅಂತಂದರೆ ಸಾರ್ವಜನಿಕ ಸಂಪರ್ಕಾಧಿಕಾರಿ. ಸೊ ಭಟ್ರೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮೆರವಣಿಗೆ ವಿಜುವಲ್ಸ್ಗಳನ್ನೆಲ್ಲ ನೋಡೋಣ. ಮೆರವಣಿಗೆ ಜೋಡುಕಟ್ಟೆಯಿಂದ ಶುರುವಾಗಿ ಹೇಗೆಲ್ಲ ಬಂತು ಅಂತ ಇದನ್ನು ಫುಲ್ ಸ್ಕ್ರೀನಲ್ಲಿ ತೋರಿಸಿ ನನಗೆ ಮೆರವಣಿಗೆ ಹಿನ್ನೆಲೆ ಬಗ್ಗೆ ವಾಸುದೇವ್ ಭಟ್ರು ಭಾಳ ಡೀಟೇಲ್ ಆಗಿ ಹೇಳಬೇಕು. ಇದ್ರ ಪ್ಲಾನಿಂಗ್ ಎಲ್ಲ ಹೇಗೆ ನಡೀತಾ ಇತ್ತು, ಯಾರ್ಯಾರೆಲ್ಲ ಮಾತನಾಡ್ತಿದ್ರು. ಐ ಥಿಂಕ್ ಇದನ್ನು ಮಿಡ್ಲಿಂದ ತೋರಿಸ್ಬೋದು. ಸ್ವಲ್ಪ ಮುಂದಕ್ಕೆ ಬನ್ನಿ, ಫ್ರಮ್ ಬಿಟ್ವೀನ್ ಅಲ್ಲಿಂದ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿ. ಎಸ್, ಹೇಳಿ ಭಟ್ರೆ, ಇಲ್ಲಿಂದ ಬರಲಿ. ಮೆರವಣಿಗೆ, ಪೇಜಾವರ ಪರ್ಯಾಯದ ಮೆರವಣಿಗೆ ಹೇಳೋದಕ್ಕಿಂತ ಮೊದಲು ನಾನೊಬ್ಬ ಸಾಮಾನ್ಯ ನಾಗರಿಕನಾಗಿ ತುಂಬ ಭಾವುಕ ಕ್ಷಣಗಳನ್ನು ಅನುಭವಿಸ್ತಾ ಇದ್ದೇನೆ. ಈ ಮಾತು ಹೇಳಬೇಕಾದ್ರೆ ಉಡುಪಿಯ ಜನ, ನಾಡಿನ ಜನ ಕೃತಜ್ಞರಾಗಿರಬೇಕಾಗಿರುವಂಥದ್ದು ವಿಜಯನಾಕ್ಷಣಿ ಅಂತ ಹೇಳ್ತಕ್ಕಂಥ ಒಬ್ಬ ಉಡುಪಿಯ ಸಾಂಸ್ಕೃತಿಕ ನೇತಾರನ ಬಗ್ಗೆ, ರಾಯಭಾರಿ ಬಗ್ಗೆ. ಖಂಡಿತ ಅವರು ಹಾಕಿಕೊಟ್ಟ ಬುನಾದಿ. ಉಡುಪಿಯಲ್ಲಿ ಹೀಗೊಂದು ಸಾಂಪ್ರದಾಯಿಕ ರಿವಾಜುಗಳು ಮಠಕ್ಕೆ ಸೀಮಿತವಾಗಿ ನಡೀತಾ ಇದ್ದದ್ದು. ರಥಬೀದಿ ಮತ್ತು ಕೃಷ್ಣ ಮಠಕ್ಕೆ ಸೀಮಿತವಾಗಿ ಪರ್ಯಾಯದ ಅಧಿಕಾರ ಹಸ್ತಾಂತರಗಳು, ಅಲ್ಲಿನ ಒಳಗಿನ ಸಾಂಪ್ರದಾಯಿಕ ನಡೆಗಳು, ಅಕ್ಷಯ ಪಾತ್ರೆ ಹಸ್ತಾಂತರ, ಮಠದ ಒಳಗಿನ ಭಕ್ತರದ್ದೇ ಭೋಜನ ಇತ್ಯಾದಿಗಳಿಗೆ ಮುಗಿತಾ ಇತ್ತು, ವಿದ್ವಾಂಸರ ಗೋಷ್ಠಿಗಳು. ಆದರೆ ಇದಕ್ಕೊಂದು ಕಲ್ಪನೆ ಮಾಡಿ ಇದನ್ನು ಒಂದು ಉಡುಪಿಯ ಹಬ್ಬವನ್ನಾಗಿ ಮಾಡಬೇಕು, ಉಡುಪಿಗೆ ರಾಷ್ಟ್ರೀಯ ಒಂದು ಅಸ್ತಿತ್ವವನ್ನು ತಂದುಕೊಡ್ಲಿಕ್ಕೆ ಸಾಧ್ಯ ಇದೆ. ಈ ಹಬ್ಬದ ಮೂಲಕ ಕೃಷ್ಣ ಮಠಕ್ಕೆ ಒಂದು ವಿಶ್ವವ್ಯಾಪ್ತಿಯ ಒಂದು ವಿಸ್ತಾರವನ್ನು, ನೆಲೆಯನ್ನು ತಂದುಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಯೋಚನೆ ಮಾಡಿದ ಒಬ್ಬ ಪುಣ್ಯಾತ್ಮ ವಿಜಯನಾಕ್ಷಣಿಯವರು. ಹೌದಾ? ಅವರ ಪೇಜಾವರ 2ನೇ ಪರ್ಯಾಯದಲ್ಲೇ ಅದು ಪ್ರಾರಂಭಗೊಂಡದ್ದು 68ನೇ ಇಸ್ವಿಯಲ್ಲಿ. ಅಲ್ಲಿ ಹಾಕಿಕೊಟ್ಟ ಒಂದು ಹೆಜ್ಜೆ, ಅದು ಪೇಜಾವರ ಅದಕ್ಕೆ ಸಮ್ಮತಿ ಮಾಡಿದ್ದು ಕೂಡ ಒಂದು ದೊಡ್ಡ ಹೆಜ್ಜೆ. ಅಲ್ಲಿಂದ ಇದು ತೆರೆದುಕೊಂಡ ಬಗೆ ಪೇಜಾವರ ಪಂಚಮ ಪರ್ಯಾಯದವರೆಗೆ ಅದು ಅನ್ಬಿಲೇವಿಬಲ್ ಒಂದು ವಿಸ್ತಾರವನ್ನು ಪಡ್ಕೊಂಡು ಜಗತ್ತಿನ ಎಲ್ಲ ಕೃಷ್ಣ ಭಕ್ತರನ್ನು ಉಡುಪಿಯ ಬಗೆಗೆ ಒಂದು ಕುತೂಹಲಿಗಳಾಗಿ ಅತ್ಯಂತ ನಿರೀಕ್ಷೆ, ಕಾತರದ ಕ್ಷಣಗಳನ್ನು ಎದುರಿಸುವ ಹಾಗೆ ಒಂದು ತುದಿಗಾಲಲ್ಲಿ ನಿಲ್ಲಿಸಿದ ಸಂದರ್ಭ ಅದು. ಅವರನ್ನು ನಾನು ಅವರ ಕೊಡುಗೆಗಳನ್ನು, ಅವರ ತಂಡದ ಕೊಡುಗೆಗಳನ್ನು, ಆ ಕಾಲದಿಂದ ಪರ್ಯಾಯೋತ್ಸವದ ಎಲ್ಲ ವೈಭವಗಳಿಗೆ ಸಾಕ್ಷಿಗಳಾದ, ತಮ್ಮನ್ನು ತೊಡಗಿಸಿಕೊಂಡ ಎಲ್ಲ ಪರ್ಯಾಯಗಳಲ್ಲಿ ಹೆಗಲು ಕೊಟ್ಟು ಸೇವೆ ಮಾಡಿದವರನ್ನು ನಾನು ಇವತ್ತು ಸ್ಮರಿಸಬೇಕು. ಮತ್ತು ಈ ಪರ್ಯಾಯೋತ್ಸವದಲ್ಲಿಯೂ ವೀರೇಂದ್ರ ಹೆಗ್ಗಡೆಯವರೇ ತುಂಬ ಕಳಕಳಿ ಇದ್ದದ್ದು, ಕಾಳಜಿ ಇದ್ದದ್ದು. ಇದು ಉಳಿದ ಪರ್ಯಾಯದಂತೆ ಆಗಬೇಕು ಸರಿ, ಆದರೆ ಅದಕ್ಕಿಂತ ಭಿನ್ನವಾಗಿ ನಡಿಬೇಕು. ಇದು 5ನೇ ಪರ್ಯಾಯ. ಆ ಬಗೆಯಲ್ಲಿ ತುಂಬ ಚರ್ಚೆಗಳು, ತುಂಬ ಸಭೆಗಳು, ಸಮಾಲೋಚನೆಗಳು ನಡೆದವು. ಅದಕ್ಕೊಂದು ರೂಪ ಕೊಡಲಿಕ್ಕೆ ತುಂಬ ಅದು ಅನೇಕ ಬಗೆಯಲ್ಲಿ. ಅದು ಈ ಒಬ್ಬ ಕವಿತೆ ಬರೆದ ಹಾಗೆ ಅವ 1000 ಪೇಪರ್ಗಳನ್ನು ಹರಿದು ಬಿಸಾಡ್ತಾನೆ. ಒಂದು ಕವಿಯ ಒಂದು ಕವಿತೆ ಹೊರಗೆ ಬರಬೇಕಾದ್ರೆ ಅವನ ಡಸ್ಟ್ಬಿನ್ನಲ್ಲಿ 1000 ಪೇಪರ್ ಹೊರಗೆ. ಇದೇ ರೀತಿಯಲ್ಲಿ ಇದಲ್ಲ, ಇದು ಬೇಡ, ಇದು ಸಾಲುವುದಿಲ್ಲ. ಸಮಾಲೋಚನಾ ಸಭೆಗಳಲ್ಲಿ ಒಂದು ನಿರ್ಣಯ ಆಗಿ ಮರುದಿನ ಸೇರುವಾಗ ಇನ್ನೊಂದು ಯಾವುದೋ ಒಂದು ಹೊಸ ಯೋಚನೆಗಳು, ಹೊಸ ಆಲೋಚನೆಗಳು, ಜನರನ್ನು ಸೆಳೆಯುವ, ಜನರಿಗೆ ಸಂತೃಪ್ತಿ ಕೊಡಬಲ್ಲ, ಸಂತೋಷ ಕೊಡಬಲ್ಲ, ಜನರ ಕಣ್ಣಲ್ಲಿ ಬಹುಕಾಲ ಉಳಿಯಬಲ್ಲ, ಒಂದು ಅವಿಸ್ಮರಣೀಯ ಸಂದರ್ಭವಾಗಿ ಈ ದಾಖಲಾಗಬಲ್ಲಂತಹ ಅನೇಕ ಬಗೆಗಳು, ಯೋಚನೆಗಳು, ಒಬ್ಬೊಬ್ಬರಿಗೆ ಒಂದೊಂದು ಬಗೆ. ನಾನು ನಿನ್ನೆ ಮಾಡಿದ್ದು ಬೇಡ, ಕ್ಯಾನ್ಸಲ್, ಅದು ಬೇಡ. ಹೀಗೆ ಆ ಸಿದ್ಧತೆಗಳಲ್ಲಿ ತುಂಬ ಶ್ರಮ, ತುಂಬ ಚಿಂತನೆಗಳನ್ನು ಮಾಡಿಕೊಂಡು ಈ ಸ್ಪರ್ಧೆಯನ್ನು, ಇದನ್ನು ನಾವು ಈ ಪರ್ಯಾಯ ಮೆರವಣಿಗೆಯನ್ನು ಸಾಕಾರಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಅದಕ್ಕೆ ಗಣೇಶರಾಯರಂಥವರು ಮೆರವಣಿಗೆ ಸಮಿತಿಯಲ್ಲಿ ಕೆಲಸ ಮಾಡಿದವರು ಎಲ್ಲರೂ ರತ್ನಕುಮಾರಾದಿಯಾಗಿ ಒಬ್ಬೊಬ್ಬರನ್ನ ಹೆಸರು ಹೋಗಿಸ್ಲಿಕ್ಕಿಲ್ಲ. ಹೆಗ್ಗಡೆಯವರಂತೂ ಪ್ರತಿ ಬಾರಿ ಇದನ್ನು
ಗಮನಿಸ್ತಾ ಇದ್ದರು. ಮೋಹನ್ ಆಳ್ವಾರಂಥವ್ರು ಕೂಡ ಮೆರವಣಿಗೆ ಅದ್ಭುತವಾಗಿ ಬರಬೇಕು. ಪುರಪ್ರವೇಶದ ಮೆರವಣಿಗೆ ಅಂತೂ ಅದ್ಧೂರಿಯಾಗಿ ಬಂತು. ಅದು ಇಡೀ ದೇಶವನ್ನು ಒಂದು ಸಲ ಝಲಕ್ ಕೊಟ್ಟುಬಿಟ್ಟಿತ್ತು. ಉಡುಪಿ ಪರ್ಯಾಯೋತ್ಸವ ಯಾವ ರೀತಿ ನಡೀತದೆ ಅನ್ನುವ ಝಲಕ್ಕನ್ನು ಪುರಪ್ರವೇಶದಲ್ಲಿ ಮೋಹನ್ ಆಳ್ವರು ಅವರ ಸಂಸ್ಥೆಯ ಸುಮಾರು 5-6 ಸಾವಿರ ವಿದ್ಯಾರ್ಥಿಗಳು ಒಂದು ಸಾಂಸ್ಕೃತಿಕ ಪಥವನ್ನು ತಂದು ಪಥ ಸಂಚಲನವನ್ನು ಮಾಡಿ ಇಲ್ಲಿಯವರೆಗೆ ಪುರಪ್ರವೇಶದ ಮೆರವಣಿಗೆ ನಡೀಲಿಲ್ಲ ಅಂತ ಮಾಡಿಬಿಟ್ಟು ಆ ನಂತರ ಜನರ ಕುತೂಹಲಗಳು ಮತ್ತೂ ಜಾಸ್ತಿ ಆಯಿತು. ಪರ್ಯಾಯೋತ್ಸವ ಇದಕ್ಕಿಂತ ದುಪ್ಪಟ್ಟಿರ್ತದೆ ಅಂತ ಆಗ್ತಾ ಇದ್ದಾಗೆ ನಮ್ಮ ಶ್ರಮ, ನಮ್ಮ ಒದ್ದಾಟಗಳು ಜಾಸ್ತಿ ಆಯಿತು. ಕರೆಕ್ಟ್. ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜನ ಪುರಪ್ರವೇಶದಿಂದ ಎದ್ದು ಬಿಟ್ಟಿದ್ದಾರೆ, ನಾವು ಇದನ್ನು ಹೀಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದು ಮತ್ತು ವೈಭವ ಆಗಬೇಕು ಅಂತ. ಅದರ ಜೊತೆಗೆ ನಮಗಿದ್ದ ಕಾಳಜಿ ಅಲ್ಲಿ ಮುಹೂರ್ತ. ಜೋಡಕಟ್ಟೆಯಿಂದ ಹೊರಟು ಅಷ್ಟಮಠಾಧೀಶರು ಪಲ್ಲಕ್ಕಿಯಲ್ಲಿ ಮೇನೆಯಲ್ಲಿ ಸಾಂಪ್ರದಾಯಿಕ ಮೇನೆಯಲ್ಲಿ ಕೂತು, ಅದು ತೆರೆದ ವಾಹನ, ಅದು ಕೂಡ ಒಂದು ಕಥೆ. ನಾವು ಅದು ಗುಲಾಮಗಿರಿಯ ಪ್ರತೀಕ ಅಂತ ಹೇಳಿ ಒಂದು ಕೂಗು ಎಲ್ಲಿಯೋ ಕೇಳಿ ಬಂದಾಗ ಕರೆಕ್ಟ್ ಮೇನೆಯನ್ನು ಹೊತ್ತು ತರ್ತಾ ಇದ್ದ, ಮೇನೆಯಲ್ಲಿ ಸ್ವಾಮೀಜಿಯವರನ್ನು ಹೊತ್ತು ತರ್ತಾ ಇದ್ದ ಪದ್ಧತಿ ಇತ್ತು. ಅದನ್ನು ಪೇಜಾವಶಿಗಳು ಮತ್ತೆ ಅಲ್ಲಿಯೂ ಒಂದು ಮೇಲ್ಪಂಕ್ತಿ. ಅದಕ್ಕೆ ಯಾರು ಕೃಷ್ಣ ಮಠದಲ್ಲಿ ಮೇನೆ ಹೊರದು ಪರ್ಯಾಯದಲ್ಲಿ ಬರ್ತಾ ಇದ್ದ ಬಗ್ಗೆ ಆಕ್ಷೇಪ ಮಾಡಿದ್ದಲ್ಲ. ಇಲ್ಲಿಯೋ ಒಂದು ಪೀಠದಲ್ಲಿ ನಡೆದಾಗ ಕೂಡಲೇ ಇದೆಯೋ ಹೌದು, ಜನರ ನಿರೀಕ್ಷೆ ಸರಿ, ಅಪೇಕ್ಷೆ ಸರಿ ಅಂತ ಹೇಳುವಂಥದ್ದು, ಜನರ ಭಾವನೆ ಸರಿ ಅಂತ ಹೇಳಿ ಕೂಡಲೇ ಅವರು ನಾವು ಉಡುಪಿ ಪರ್ಯಾಯೋತ್ಸವದಲ್ಲಿ ಕೃಷ್ಣ ಮಠಾಧೀಶರು ಇನ್ನು ಹೊತ್ತು ತರುವ ಶ್ರಮವನ್ನು ಯಾರಿಗೆ ಕೊಡುವುದಿಲ್ಲ, ನಾವು ತೆರೆದ ವಾಹನದಲ್ಲಿ ಪಲ್ಲಕ್ಕಿಟ್ಟು ಬರ್ತೇವೆ ಅಂತ. ಅದೊಂದು ಅದ್ಭುತ ಹೆಜ್ಜೆ. ಅದು ಮತ್ತೆ ಕೂಡ ಈ ಸಲ ಆಯಿತು. ಮತ್ತು ಅಲ್ಲಿ ನಮಗಿರುವಂಥ ಕಾಳಜಿ, ಪ್ರತಿಯೊಬ್ಬರಿಗೂ ಮೆರವಣಿಗೆ ಸಮಿತಿ ಎಲ್ಲರಿಗೂ ಇರಬೇಕಾದಂಥ ಎಚ್ಚರಿಕೆ. 5:45 ಆ ಮುಹೂರ್ತ ಫಿಕ್ಸ್ ಮಾಡಿರ್ತಾರೆ. ಸರ್ವಜ್ಞ ಪೀಠಾರೋಹಣದ ಶುಭ ಮುಹೂರ್ತ, ಅಲ್ಲಿ ಅಕ್ಷಯ ಪಾತ್ರೆಯ ಅಧಿಕಾರ ಹಸ್ತಾಂತರದ ಒಂದು ಮುಹೂರ್ತಕ್ಕೆ ಸರಿಯಾಗಿ ನಾವಿಲ್ಲಿ ಇರಬೇಕು. ಆ ಸಮಯಕ್ಕೆ ಹೊಂದಿಸಿಕೊಂಡು ನಾವು ಮೆರವಣಿಗೆಯನ್ನು ವ್ಯವಸ್ಥೆ ಮಾಡಬೇಕು. ಕರೆಕ್ಟ್. ಬಟ್ ಸ್ವಾಮೀಜಿ ಬರೋದಕ್ಕೆ ಒಂದು 45 ನಿಮಿಷ ಲೇಟ್ ಆಯಿತು, ಡಿಲೇ ಆಯಿತು. ಇಲ್ಲಿಗೆ ಜೋಡಕಟ್ಟೆಗೆ ಲೇಟ್ ಆದ ಪ್ರಶ್ನೆ ಇಲ್ಲ. ಅವರು ರಾತ್ರಿ 11:30 ಗಂಟೆಗೆ, ಅವ್ರು ರಾತ್ರಿ ಇಡೀ 1 ಗಳಿಗೆ ಮಲ್ಕೊಳ್ಳಿಲ್ಲ. 11:30 ಗಂಟೆಗೆ ಒಬ್ಬರ ಭಕ್ತರ ಮನೆಯಲ್ಲಿ ಪೂಜೆ ಮಾಡಿ ಅಲ್ಲಿಂದ ನೇರ ಸ್ಥಾನಕ್ಕೆ ಹೋದರು, ವಿಶ್ರಾಂತಿ ಮಾಡಲಿಲ್ಲ. ಕರೆಕ್ಟ್. ಅಲ್ಲಿ ನಮಗೆ ಪ್ರಶ್ನೆ ಇಲ್ಲ, ಜೋಡಕಟ್ಟೆಯಿಂದ ಎಷ್ಟೊತ್ತಿಗೆ ಹೊರಟಿತ್ತು ಅನ್ನೋದು ಪ್ರಶ್ನೆ ಇಲ್ಲ. ಇಲ್ಲಿ ಸರ್ವಜ್ಞ ಪೀಠಾರೋಹಣಕ್ಕೆ ಆ ಮುಹೂರ್ತದಲ್ಲಿ ಇರಬೇಕು. ಈ ಎಚ್ಚರಿಕೆ ಮೆರವಣಿಗೆ ಸಮಿತಿಯವರ ದೊಡ್ಡ ಜವಾಬ್ದಾರಿ. ಇದನ್ನು ಇಟ್ಟುಕೊಂಡೇ ಕೆಲಸ ಮಾಡಬೇಕಾಗಿರ್ತದೆ. ಅದಕ್ಕೆ ಬೇಕಾಗಿ ಉಡುಪಿ ಜನರನ್ನು ನಿಯಂತ್ರಿಸಬೇಕಾಗ್ತದೆ, ಭದ್ರತೆಯಲ್ಲಿ ಕೆಲಸ ಮಾಡಬೇಕಾಗಿರ್ತದೆ, ಎಲ್ಲರೂ ಸಂಬಂಧಪಟ್ಟ ಕೆಲಸ. ಇದು ಸಾಮಾನ್ಯದ ಜವಾಬ್ದಾರಿ ಅಲ್ಲ. ಯಾಕಂದರೆ ಮುಹೂರ್ತಕ್ಕಿರಬೇಕು. ಸಾಮಾನ್ಯ ಏನಾಗ್ತದೆ ಅಂತ ಹೇಳಿದರೆ, ಎಲ್ಲ ಪರ್ಯಾಯಗಳಲ್ಲಿ ಕೊನೆಗೆ ಕಲ್ಪನಾ ಥಿಯೇಟ್ರ್ ಕೆಳಗೆ ಕೊಳದಪೇಟೆ ಮಾರ್ಗಕ್ಕೆ ಬಂದ ಕೂಡಲೇ ಒದ್ದಾಟ. ಕರೆಕ್ಟ್. 1 ಗಂಟೆ ಸಮೀಪಿಸಿದ್ದು ಓಡಬೇಕು ಅಂತ, ಮತ್ತೆ ಎಲ್ಲರನ್ನು ಸರಿಸುವುದು, ಮೇನೆ ಮುಂದೆ ಹಾಕೋದು, ಶೋಭಾಯಾತ್ರೆಗಳನ್ನು, ಟ್ಯಾಂಬ್ಲೋಗಳನ್ನು, ಸ್ತಬ್ಧಚಿತ್ರಗಳನ್ನು, ಮೆರವಣಿಗೆ ತಂಡಗಳನ್ನು ಹಿಂದೆ, ಜನಪದ ತಂಡಗಳನ್ನು ಹಿಂದೆ ಕಳಿಸೋದು, ಈ ಒತ್ತಡಕ್ಕೆ ಸಿಲುಕಿ ಬಿಡ್ತೇವೆ. ಈ ಸಲ ಅದು ಆಗಬಾರ್ದು ಅಂತ ತುಂಬ ಎಚ್ಚರಿಕೆಯಿಂದ ಕೆಲಸ ಆಗಿದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ ಎಲ್ಲರಿಗೂ ವೈಯಕ್ತಿಕ ನೆಲೆಯಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ತುಂಬ ಸಾವಧಾನವಾಗಿ, ಸಾವಕಾಶವಾಗಿ, ಜನರಿಗೆ ಯಾವುದೇ ಒತ್ತಡವನ್ನು ಅವಕಾಶ ಕೊಡದೆ, ಅದಕ್ಕಿಂತ ದೊಡ್ಡದು ಹ್ಯಾಟ್ಸ್ ಆಫ್ ನಾವು ಹೇಳಬೇಕಾಗಿರುವಂಥದ್ದು ಉಡುಪಿಯ ಜನತೆ ಪರವಾಗಿ, ಪರ್ಯಾಯೋತ್ಸವ ಸಮಿತಿಯ ಪರವಾಗಿ, ಒಬ್ಬ ಭಕ್ತನ ನೆಲೆಯಲ್ಲಿ ಉಡುಪಿಯ ಪೊಲೀಸ್ ಇಲಾಖೆ ಅಣ್ಣಾಮಲೈಯವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿಶಾಲ್ ಅವರ ಮುತುವರ್ಜಿಯಲ್ಲಿ ಮಾಡಿದಂಥ ಅನೂಖ್ಯವಾದಂಥ ಕೆಲಸ. ಒಟ್ಟು ನಮ್ಮ ಕಾಳಜಿ, ನಮ್ಮ ಕಳಕಳಿ, ನಮ್ಮ ಒಟ್ಟು ಅಪೇಕ್ಷೆಗೆ ಅನುಗುಣವಾಗಿ ಅವರು ತೆರೆದುಕೊಂಡ ಬಗ್ಗೆ, ಅದರ ಜೊತೆಗೆ ಗೃಹರಕ್ಷಕ ದಳಗಳು, ಭಾರತ್ ಸ್ಕೌಟ್ಸ್ ಅಂಡ್ ರೇಂಜರ್ಸ್ ರೋವರ್ಸ್ನ ಸ್ವಯಂ ಸೇವಕರು, 100 ಸ್ವಯಂ ಸೇವಕರು, ಅದರ ಜೊತೆಗೆ ಪ್ರಮೋದ್ ಮಧ್ವರಾಜರು, ಶಾಸಕರ ಅವರ ಅಭಿಮಾನಿಗಳು, ಶಿಷ್ಯವರ್ಗ 100 ಜನ, ದೊಡ್ಡ ಅದ್ಭುತವಾಗಿ ಕೆಲಸ ಮಾಡಿ ಸಾವಧಾನವಾಗಿ ಯಾವುದೇ ಒತ್ತಡ ಇಲ್ಲದೆ ಮೆರವಣಿಗೆ, ಅದು ಕೂಡ ಅಲ್ಲಿಯೂ ನಾವೊಂದು ಮೇಲ್ಪಂಕ್ತಿಯನ್ನು, ಒಂದು ದೊಡ್ಡ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು. ಮತ್ತು ಮೆರವಣಿಗೆ ಸಾಗಿ ಬಂದು ನಾವು ಅದಕ್ಕೆ ಬೇಕಾಗಿ ಸ್ತಬ್ಧ ಚಿತ್ರಗಳನ್ನು 10ಕ್ಕೆ ಮಿತಿಗೊಳಿಸಿತು. ಯಾಕಂದರೆ ಅದು ಸಾಗಿ ಬರಲಿಕ್ಕೆ ಸಮಯ ತಗೊಳ್ತದೆ ಅಂತ ಹೇಳಿ ಜಾನಪದ ತಂಡಗಳು, ನಡೆದಾಡಿಕೊಂಡು ಬರುವ ಕಲಾ ತಂಡಗಳು, ರಾಜ್ಯದಾದ್ಯಂತದ ಎಲ್ಲ ಸಾಂಸ್ಕೃತಿಕ ವೈಭವವನ್ನು ತೆರೆದಿಡಬಲ್ಲ ಕಲಾ ತಂಡಗಳನ್ನು, ಕೇರಳದಿಂದ ಚಂಡೆ ಇರ್ಬೋದು, ಪಂಚವಾದ್ಯಗಳಿರ್ಬೋದು, ಬೇರೆ ಬೇರೆ ರಾಜ್ಯಗಳ ಕಲಾ ತಂಡಗಳು, ಪಂಡರಾಪುರದ ವಾರಕರಿ ತಂಡ, ಅದ್ಭುತವಾದಂಥ ಒಂದು ಧಾರ್ಮಿಕ ಸೆಳೆತ ಇರುವಂಥ ಒಂದು ತಂಡ, ತಿರುಪತಿ ದಾಸಸಾಹಿತ್ಯ ಪ್ರಾಜೆಕ್ಟ್ನ ಭಜನೆಯ 100 ತಂಡಗಳು, ವಾರಕರಿ ತಂಡದವರು. ನನಗೆ ಮತ್ತು ಅಲ್ಲಿ ಒಂದು ಕಾಕತಾಳೀಯ ಒಂದು ಇದಿದೆ, ಪೇಜಾವರ ಮಠದ ಪಟ್ಟದ ದೇವರು, ರಾಮ ವಿಠ್ಠಲ ದೇವರು, ಪಂಡರಾಪುರದ ವಿಠ್ಠಲ. ಕರೆಕ್ಟ್. ಅಲ್ಲಿ ಕೂಡ ವಾರಕರಿ ತಂಡದ ಈ ದೇಶದ ಬೇರೆ ಬೇರೆ ನಾಸಿಕ್, ಉತ್ತರ ಪ್ರದೇಶದಿಂದ ತಂಡಗಳನ್ನು ತರಿಸಿತು, ಮಹಾರಾಷ್ಟ್ರದಿಂದ ತಂಡಗಳು ಬಂದವು. ಇಲ್ಲಿ ಜಾನಪದ ತಂಡಗಳನ್ನು, ವೈವಿಧ್ಯಗಳನ್ನು ಜಾಸ್ತಿ ಮಾಡಿತ್ತು. ಇವರನ್ನು ನಾವು ಬೇಗ ಸಾಗ ಹಾಕಲಿಕ್ಕೆ ಬರ್ತದೆ. ಆದರೆ ಸ್ತಬ್ಧಚಿತ್ರಗಳು, ವಾಹನಗಳು ಜಾಸ್ತಿ ಆದ ಹಾಗೆ ಅದರ ವ್ಯಾಪ್ತಿ ಮತ್ತು ಗಾತ್ರಗಳು ದೊಡ್ಡದಿರೋದ್ರಿಂದ ಜನರನ್ನು ಆ ನಿಟ್ಟಿನಲ್ಲಿ ನಾವು ಒತ್ತಡಕ್ಕೆ ಸಿಲುಕಿಸಬೇಕಾಗ್ತದೆ. ಪೊಲೀಸರು ಒತ್ತಡಕ್ಕೆ ಸಿಲುಕ್ತಾರೆ. ಇದು ಆಗಬಾರ್ದು ಅಂತೇಳಿ ಸ್ತಬ್ಧಚಿತ್ರಗಳನ್ನು ಒಂದು ಸಾಂಪ್ರದಾಯಿಕ ಕಾರಣಗಳಿಗಾಗಿ ಒಂದು 10ಕ್ಕೆ ಮಿತಿಗೊಳಿಸಿ ನಾವು ತುಂಬ ಸಾವಧಾನವಾಗಿ, ತುಂಬ ನಿರಾಳ ಅನುಭವ, ಸರ್ವಜ್ಞ ಪೀಠಾರೋಹಣವನ್ನು ತುಂಬ ಆ ಸಮಯಕ್ಕೆ ಸರಿಯಾಗಿ ಆರೋಹಣ ಮಾಡುವಲ್ಲಿ ಅಕ್ಷಯ ಪಾತ್ರೆ ಹಸ್ತಾಂತರ ಕೂಡ ನಿರ್ವಿಘ್ನವಾಗಿ ಸುಮುಹೂರ್ತದಲ್ಲಿ ನಡೀಲಿಕ್ಕೆ
ಆ ಒಂದು ಅವಕಾಶ ಮಾಡಿಕೊಟ್ಟ ನಿರಾಳ ಸಂದರ್ಭವನ್ನು ನಾವು ಅನುಭವಿಸಿದ್ದೇವೆ. ಸಂತೃಪ್ತಿ ಮೆರವಣಿಗೆ ತಂಡಕ್ಕಂತೂ ಈ ನಿಟ್ಟಿನಲ್ಲಿ ತುಂಬ ಒಂದು ಧನ್ಯತೆ, ಹೋರಾಡಿದ, ಶ್ರಮಿಸಿದ ಒಂದು ಸಾರ್ಥಕ ಸಂದರ್ಭ. ಆ ನೆಲೆಯಲ್ಲಿ ಕೂಡ ಉಡುಪಿಯ ನಾಗರಿಕರ ಸಹಕಾರವನ್ನು ನಾವು ಎಷ್ಟು ಇದು ಮಾಡಿದ್ರು ಅಲ್ಲಿ. ರೈಟ್ ಸರ್. ಈಗ ದರ್ಬಾರ್ನಲ್ಲಿ ಬೇರೆ ಏನೇನೆಲ್ಲ, ಎಸ್ ಬ್ಯಾಕ್ ಆನ್ ಸ್ಕ್ರೀನ್ ಪ್ಲೀಸ್, ದರ್ಬಾರ್ನಲ್ಲಿ ಬೇರೆ ಸ್ವಾಮೀಜಿಗಳು ಯಾವ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅಲ್ಲಿ? ಸ್ವಾಮಿಗಳು ಎಲ್ಲರಿಗೂ ಇರುವಂಥದ್ದು ಬೇಜಾರು ಶ್ರೀಗಳ ಬಗೆಗಿನ ದೊಡ್ಡ ಕುತೂಹಲಗಳು, ನಿರೀಕ್ಷೆಗಳು, ಅವರ ಎತ್ತರಗಳನ್ನು ಎಲ್ಲ ಸ್ವಾಮೀಜಿಗಳು ಆದರಾಭಿಮಾನಪೂರ್ವಕವಾಗಿ ಹೇಳ್ತಾರೆ. ಎಲ್ಲರೂ ಸಂದೇಶ ಕೊಡಬೇಕು ಅಂತ ಸ್ವಾಮೀಜಿಯವರು ಅಪೇಕ್ಷೆ ಪಟ್ಟರು. ಎಲ್ಲರೂ ಅದೇ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದರು. ನಾವೆಲ್ಲ ಒಂದು ಅಪೂರ್ವ ಸಂದರ್ಭಕ್ಕೆ ಸಾಕ್ಷಿಗಳಾಗ್ತಾ ಇದ್ದೇವೆ. ನಾವು ಈ ಹೊತ್ತಿನಲ್ಲಿ ದರ್ಬಾರ್ನಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ನಾವಿದ್ದೇವೆ ಅಂತ ಹೇಳುವಂಥ ಭಾಗ್ಯ. ಅದರ ಜೊತೆಗೆ ನಮಗೆಲ್ಲರಿಗೂ ತುಂಬ ಸಹಜವಾದಂಥ ವಿಶ್ವಾಸ ಇದೆ. ಈ ಪರ್ಯಾಯ ಉತ್ಸವ ಇಡೀ ಜಗತ್ತಿನ ಜನರನ್ನು ಸೆಳೀತದೆ. ಜಗತ್ತಿನ ಜನರ ಅಪೇಕ್ಷೆಗಳಿಗೆ, ಕೃಷ್ಣ ಭಕ್ತರ ನಿರೀಕ್ಷೆಗಳಿಗೆ ಬೇಜಾರು ಶ್ರೀಗಳು ಸ್ಪಂದಿಸ್ತಾರೆ ಅಂತ ಹೇಳುವ ವಿಶ್ವಾಸವನ್ನು ವ್ಯಕ್ತಪಡಿಸಿ ನಮ್ಮಿಂದ ಆಗುವ ಸಹಕಾರ ಏನು ಅಂತ ಹೇಳಿ ಶ್ರೀಗಳು ಆದೇಶ ಮಾಡಬೇಕು, ನಾವಿದ್ದೇವೆ ಅಂತ ಹೇಳುವ ಒಂದು ಪೂರ ಒಂದು ಸಹಕಾರದ ಭರವಸೆಯನ್ನು ಕೊಟ್ಟಿದ್ದಾರೆ. ಅದು ಬೇಜಾರು ಶ್ರೀಗಳಿಗೆ ದೊಡ್ಡ ಶಕ್ತಿ. ಪ್ರಾಯಶಃ ಮೋಹನ್ ಆಳ್ವ ಅವರದ್ದು ಥಾಟ್ಸ್ ಆ್ಯಂಡ್ ಐಡಿಯಾಸ್ ನಾವು ಭಾಳಷ್ಟು ಸಲ ಅವ್ರ ಜೊತೆ ಮಾತನಾಡಬೇಕು ಅಂತ ಫೋನಲ್ಲಿ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ವಿ, ಬಟ್ ಕಾರಣಾಂತರಗಳಿಂದ ಅವ್ರು ನಮ್ಗೆ ಸಿಕ್ಕಲಿಲ್ಲ. ವೀಕ್ಷಕರೇ, ತುಂಬ ಆಳ್ವರ ಜೊತೆ ಹತ್ರ ನೀವು ಇದ್ರಿ, ತುಂಬ ಕೆಲಸ ಮಾಡಿದ್ದೀರಿ, ದೊಡ್ಡ ಕೆಲಸ ಆಯಿತು. ಅವರ ತಂಡ ಅಂತೂ ತುಂಬ ಸಂತೋಷವನ್ನು ಪಟ್ಟಿದ್ದಾರೆ ನಮ್ಮ ಆತಿಥ್ಯದಿಂದ. ಮತ್ತು ಅವರ ತಂಡದ ಶ್ರಮ, ಮತ್ತು ಮೋಹನ್ ಆಳ್ವರು ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ರಾತ್ರಿ 1-2 ಗಂಟೆಗೆಲ್ಲ ಸಮಾಲೋಚನೆ. ಅವ್ರು ಎಲ್ಲಿಯೋ ಕಾರ್ಯಕ್ರಮ ಮುಗಿಸಿ ಅವರ ಒತ್ತಡಗಳನ್ನು ಮುಗಿಸಿ, ಇಲ್ಲ ಬೇಜಾರು ಪರ್ಯಾಯ ತಮ್ಮ ಪರ್ಯಾಯ ರೀ, ನಾವು ಕೆಲಸ ಮಾಡ್ತೇವೆ ಅಂತೇಳಿ. ಅದು ಹೆಗ್ಗಡೆಯವರ ಆದೇಶವೂ ಇತ್ತು, ಮತ್ತು ಬೇಜಾರು ಶ್ರೀಗಳ ಮೇಲೆ ಅಭಿಮಾನ ಇತ್ತು. ಅವರು ತನ್ನನ್ನು ಪೂರ್ಣ ಖಾಲಿ ಒಂದು ಚಹಾ ಕುಟ್ಕೊಂಡು ಒಂದು ಅವಲಕ್ಕಿ ಕೊಡಿ, ತುಂಬ ತಮಾಷೆಯ ವಿನೋದದ ಸಂದರ್ಭಗಳನ್ನೆಲ್ಲ ಮಾಡಿ ತುಂಬ ಸರಳವಾಗಿ ತಮ್ಮ ಎಲ್ಲ ಅಭಿರುಚಿಗಳನ್ನು ವ್ಯಕ್ತಪಡಿಸಿಕೊಂಡು ಈ ಪರ್ಯಾಯ ಉತ್ಸವಕ್ಕೆ ಅವರು ವಹಿಸಿದ ಶ್ರಮ ಮತ್ತು ಅವರ ತಂಡ ಕೊಟ್ಟ ಶ್ರಮ, ಆ ಪುರಪ್ರವೇಶದ ಮೆರವಣಿಗೆಗೆ ಪೂರ್ವಭಾವಿಯಾಗಿ 2 ದಿನ ಮೊದಲು ಅವರ ಒಂದು ಬೆಟಾಲಿಯನ್ ಪಡೆ ಬಂದು ಅದರ ಪೂರ್ಣ ಸಿದ್ಧತೆಗಳನ್ನು ಪರಿಶೀಲನೆ ಮಾಡಿದ್ದು, ಆನಂತರ 5-6 ಸಾವಿರ ಮಕ್ಕಳನ್ನು ಅವರು ನಿಭಾಯಿಸಿದ್ದು, ಆ ಉಡುಪಿಯ ಜನರಿಗೆ ಒಂದು ಅದ್ಭುತವಾದಂಥ ಒಂದು ಅನುಭವವನ್ನು ಆ ಮೆರವಣಿಗೆಯ ಮೂಲಕ ಕೊಡಲಿಕ್ಕೆ ಆಳ್ವರು ಕೊಟ್ಟ ಶ್ರಮ, ಅದಕ್ಕೆ ಶಬ್ದ ಇಲ್ಲ, ಅಷ್ಟೇ ಹೇಳಿ. ಓಕೆ, ರೈಟ್. ಎಸ್ ವೀಕ್ಷಕರೇ, ನಾವೀಗ ಮತ್ತೆ ಇನ್ನೊಂದು ಬ್ರೇಕ್ ತಗೋಬೇಕು. ಇನ್ನು ವಾಸುದೇವ್ ಭಟ್ರ ಪ್ಲ್ಯಾನ್ ಎಲ್ಲ ಏನೇನು ಅಂತಲೂ ಕೇಳಬೇಕು. ಯಾಕೆ ಅಂತಂದರೆ ಅವರು ಕೃಷ್ಣ ಮಠದ ಸಾಕಷ್ಟು ಪ್ಲ್ಯಾನ್ಗಳ ಹಿಂದೆ ಅವರದ್ದೇ ಬ್ರೈನ್ ಇದೆ. ಆ ನಿಟ್ಟಿನಲ್ಲಿ ನಾವು ಆಫ್ ದ ರೆಕಾರ್ಡ್ ಸಾಕಷ್ಟು ವಿಷಯಗಳನ್ನೆಲ್ಲ ಮಾತನಾಡ್ತೇವೆ. ಸೊ ಆನ್ ದ ರೆಕಾರ್ಡ್ ಏನೇನೆಲ್ಲ ತರೋದಕ್ಕಾಗತ್ತೆ ಅದೆಲ್ಲವನ್ನು ಅವ್ರ ಹತ್ರ ಹೇಳಿಸೋ ಪ್ರಯತ್ನವನ್ನು ನಾನಂತೂ ಮಾಡ್ತೇನೆ. ಒಂದು ಸಣ್ಣ ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾನು ಮಾತನಾಡ್ತಾ ಇದ್ದೆ ವಾಸುದೇವ್ ಭಟ್ರ ಜೊತೆ. ಅವರು ಈಗ ಶ್ರೀಕೃಷ್ಣ ಮಠದ PR, ಹಿಂದೆ ಕಾರ್ಯದರ್ಶಿಯಾಗಿ ಪರ್ಯಾಯೋತ್ಸವ ಸಮಿತಿಯಲ್ಲಿ ಕೆಲಸ ಮಾಡಿದವರು. ಒಂದಷ್ಟು ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ರು, ಸೂಕ್ಷ್ಮ ವಿಚಾರಗಳನ್ನು, ಹೊಸ ನಮಗೆಲ್ಲ ಗೊತ್ತಿಲ್ಲದ ವಿಚಾರಗಳನ್ನು, ಮೆರವಣಿಗೆ ಹಿನ್ನೆಲೆಯನ್ನು ಕೂಡ ನೀವು ಹಿಂದಿನ ಸೆಷನಲ್ಲಿ ಕೇಳ್ಕೊಂಡ್ರಿ. ವಾಸುದೇವ್ ಭಟ್ರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಚಿಂತನೆಗಳು ಏನು ಮಠದಲ್ಲೆಲ್ಲ ನಡೀತದಲ್ಲ, ಅದ್ರ ಹಿಂದೆ ಒಂಥರದ ಬ್ರೈನ್ ಎಲ್ಲ ಇವರದ್ದೇ ಇರುತ್ತದೆ ಅಲ್ಲ, ನಮ್ಗೆ ಗೊತ್ತಿದೆ, ಅದಕ್ಕೆ ನಾನು ಹೇಳಿದೆ ಅಷ್ಟೇ. ಬಟ್ ನೆವರ್ದಲೆಸ್ ಈಗ ಫಸ್ಟ್ ಪ್ರಶ್ನೆ, 2 ವರ್ಷದಲ್ಲಿ ಯಾರ್ಯಾರೆಲ್ಲ ಬರ್ತಾರೆ ಉಡುಪಿ ಅನ್ನೋಂಥ ಒಂದು ಸಣ್ಣ ಊರಿದು, ಬಟ್ ಉಡುಪಿಗೆ ಯಾರ್ಯಾರೆಲ್ಲ ವರ್ಲ್ಡ್ ಫೇಮಸ್ ವ್ಯಕ್ತಿಗಳೆಲ್ಲ ಬರ್ತಾರೆ ಅಂತ ಆ ಪಟ್ಟಿ ನಮಗೆ ಇವತ್ತಿಗೂ ಕೊನೆ ಅಥವಾ ನಾವು 1-2 ಹೆಸರು ಹೇಳಿ ಮುಗಿಸುವಂಥದ್ದು ಅಲ್ಲ. ಅದು ನಾವು 18ನೇ ತಾರೀಕಿನಿಂದವೇ ನೋಡ್ತಾ ಇದ್ದೇವೆ. ಪರ್ಯಾಯ ಉತ್ಸವದಿಂದಲೇ ಇದು ಅದಕ್ಕೆ ಚಾಲನೆ ಸಿಕ್ಕಿದೆ. ಇವತ್ತು ಬೆಳಿಗ್ಗೆ ಕೂಡ ರವಿಶಂಕರ್ ಗುರೂಜಿ ಬಂದರು. ಶ್ರೀಗಳ ಮನಸ್ಸು ದೊಡ್ಡದಿದೆ, ಎಲ್ಲರೂ ಬರಬೇಕು, ಎಲ್ಲರೂ ಕೂಡ ಕೃಷ್ಣನ ದರ್ಶನ ಪಡ್ಕೊಂಡು ಹೋಗಬೇಕು, ಕೃಷ್ಣನ ಪ್ರಸಾದ ಸ್ವೀಕರಿಸಿ ಹೋಗಬೇಕು ಅಂತ. ತಾನು 2 ವರ್ಷ ಎಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಇಡೀ ದೇಶವನ್ನು ಅವ್ರು ಈಗಾಗಲೇ 14 ವರ್ಷ ಸುತ್ತದಲ್ಲಿ ಹೇಳಿದ್ದಾರೆ ಪರ್ಯಾಯ ಬರಬೇಕು ಅಂತ. ಎಲ್ಲರೂ ತುದಿಗಾಲಲ್ಲಿ ನಿಂತಿದ್ದಾರೆ. ಅದಕ್ಕೆ ಸಮಯ ಸಂದರ್ಭಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಭದ್ರತಾ ವ್ಯವಸ್ಥೆ, ಜನರ ಗಣ್ಯರ ನೆಲೆಯಲ್ಲಿ ಹೇಳೋದಾದರೆ, ಮತ್ತೆ ದೊಡ್ಡ ಸಂಖ್ಯೆಯಲ್ಲಿ ಶ್ರೀಗಳ ಅಭಿಮಾನಿಗಳು ದೇಶಾದ್ಯಂತದಿಂದ ಬರ್ತವೇ ಇದ್ದಾರೆ. ಅದಕ್ಕೆ ಕೊನೆ ಇಲ್ಲ. ಇವತ್ತು ಬೆಳಿಗ್ಗೆ ರವಿಶಂಕರ್ ಗುರೂಜಿ ಬಂದರು. ಮಧ್ಯಾಹ್ನ ಕರಾವಳಿಯ ಎಲ್ಲ ಸಾಧು ಸಂತರನ್ನು ಕರೆಸಿ ಸ್ವಾಮೀಜಿಯವರು ಅವರಿಂದ ಧರ್ಮ ಸಂದೇಶವನ್ನು ಕೊಡಿಸಿ ಅದ್ಭುತ ಕಾರ್ಯಕ್ರಮ ಬಂತು. ಕಲಾವಿದರು ಬೇಜಾವರ ಶ್ರೀಗಳ ಪರ್ಯಾಯದಲ್ಲಿ ನಮ್ಮದೊಂದು ಕಾರ್ಯಕ್ರಮ ಆಗಬೇಕು ಅಂತ, ಅದು ಈಗಾಗಲೇ ನಮ್ಮ ಫೈಲ್ಗಳು ಬೇಜಾವರ ಪರ್ಯಾಯದ ಸಂದರ್ಭದಲ್ಲಿ ಆಗಬೇಕು ಅಂತ ಹೇಳಿ ಮಿಕ್ಕು ಉಳ್ಕೊಂಡದ್ದೇ ಎಷ್ಟು ದೊಡ್ಡದಿದೆ, ನಮಗೆ ಆಗದೇ ಇದ್ದದ್ದಂತೂ ಇನ್ನು ಅನೇಕ ದೊಡ್ಡ ಸಂಖ್ಯೆಯಲ್ಲಿ ಆ್ಯಡ್ ಆಗ್ತಾ ಇದೆ, ಸೇರ್ಪಡೆ ಆಗ್ತಾ ಇದೆ.
ಶ್ರೀಗಳಿಗೂ ದೊಡ್ಡ ಕಾಳಜಿ ಇದೆ, ಸಾಹಿತ್ಯದ ದೊಡ್ಡ ಕಾರ್ಯಕ್ರಮ ಆಗಬೇಕು, ವಸಂತ ಸಾಹಿತ್ಯೋತ್ಸವ ಅಂತ ಎಲ್ಲ ಬಗೆಯ ಯಾವ ಸಾಹಿತ್ಯೋತ್ಸವ ಭಟ್ರೆ? ವಸಂತ ಮಾಸದಲ್ಲಿ, ವಸಂತ ಋತುವಿನಲ್ಲಿ ಪೇಜಾವರ ಶ್ರೀಗಳು ಅದನ್ನು ಪ್ರಾರಂಭ ಮಾಡಿದ್ದು. ಎಂತೆಂಥ ಘಟಾನುಘಟಿ ಸಾಹಿತ್ಯಗಳನ್ನು ಉಡುಪಿಗೆ ಅವರ 2ನೇ 3ನೇ ಬರೆಯದಲ್ಲಿ ಕರೆಸಿದ್ದಾರೆ. ನಿನ್ನೆ ಕೂಡ ಅದನ್ನೇ ಹೇಳಿದ್ದಾರೆ, ವಸಂತ ಸಾಹಿತ್ಯೋತ್ಸವದಲ್ಲಿ ನಾಡಿನ ಎಲ್ಲ ಬಗೆಯ ಸಾಹಿತ್ಯಗಳು ಬರಬೇಕು ಅಂತ. ಎಲ್ಲರ ವಿಚಾರ ಭಿನ್ನತೆ ಇರ್ಬೋದು, ಆದರೆ ಇಲ್ಲಿ ಬಂದವರು ಸಾಹಿತ್ಯದವರ ಅದು ಕೂಡ ಕೃಷ್ಣನ ಸೇವೆ, ಅಲ್ಲಿಯೂ ಸಾಹಿತ್ಯದ ಸೇವೆಯ ಮೂಲಕ ಕೃಷ್ಣನ ಆರಾಧನೆ ಆಗಬೇಕು, ಎಲ್ಲರೂ ಬರಬೇಕು ಅಂತ. ಆ ನೆಲೆಯಲ್ಲಿ ಭಕ್ತರ ದಂಡ ಹೇಳಿದೆ ನಾನು, ಸೇವೆ ದೃಷ್ಟಿಯಿಂದ ನಾವು ಸೇವೆ ಕೊಡಲಿಕ್ಕಿದೆ. ಪೇಜಾವರ ಶ್ರೀಗಳ ಪರ್ಯಾಯದಲ್ಲಿ ಸೇವೆ ಕೊಟ್ಟರೆ ಅವರ ಮಂತ್ರಾಕ್ಷರ ತಗೊಂಡದ್ದು ಒಂದು ಭಾಗ್ಯ. ಅದಕ್ಕಾಗಿ ಇದು ಅನೂಖ್ಯವಾದಂಥ ಕಲ್ಪನೆ. ಅದು ನಾಡಿನ ದೇಶದ ರಾಷ್ಟ್ರಪತಿಗಳಿಂದ ಹಿಡಿದು ಎಲ್ಲ ಧಾರ್ಮಿಕ ನಾಯಕರಿರ್ಬೋದು, ರಾಜಕೀಯ ಮುಖಂಡರಿರ್ಬೋದು, ಎಲ್ಲ ಪಕ್ಷಗಳಲ್ಲಿ ಪೇಜಾವರ ಶ್ರೀಗಳ ಬಗ್ಗೆ ಒಂದು ಪಕ್ಷಾತೀತವಾದ ಧರ್ಮಾತೀತವಾದಂಥ ನಿಲುವುಗಳಿವೆ, ನಿರ್ಧಾರಗಳಿವೆ, ಅಭಿಮಾನಗಳಿವೆ. ಅದು ಎಲ್ಲ ಧರ್ಮಗಳಲ್ಲೂ ಇದೆ. ಅದು ಪರ್ಯಾಯದ ಸಂದರ್ಭದಲ್ಲಿ ನಾವು ಗಮನಿಸಿದ್ದೇವೆ. ಅನೇಕ ಮಹನೀಯರು ಬರುವರಿದ್ದಾರೆ. ಅದು ಉಡುಪಿಯ ಭಾಗ್ಯ, ಉಡುಪಿಯ ನಾಗರಿಕರ ಭಾಗ್ಯ, ನಾವೆಲ್ಲ ಅದರಲ್ಲಿ ತೊಡಗಿಸಿಕೊಳ್ಳುವ ಭಾಗ್ಯ. ಉಡುಪಿಯನ್ನು 2 ವರ್ಷ ಖಂಡಿತ ವಿಶ್ವದ ಎತ್ತರಕ್ಕೆ ತೆರೆದಿಡುವ ಎಲ್ಲ ಪ್ರಯತ್ನಗಳು ಆಗ್ತವೆ. ಅದು ತಾನಾಗಿ ನಡೀತದೆ, ಶ್ರೀಗಳ ಪ್ರಭಾವದಿಂದ ಆಗ್ತದೆ, ಶ್ರೀಗಳ ವರ್ಚಸ್ಸಿನಿಂದ ಆಗ್ತದೆ, ಶ್ರೀಗಳ ಅವರಿಗಿರ್ತಕ್ಕಂಥ ಒಂದು ರಾಷ್ಟ್ರೀಯ ವ್ಯಾಪ್ತಿಯ ನೆಲೆಯಲ್ಲೂ ಆಗ್ತದೆ. ಕರೆಕ್ಟ್, ವೆರಿ ನೈಸ್. ಈಗ ನಿಮ್ಮ ವೈಯಕ್ತಿಕವಾಗಿ ಏನೇನೆಲ್ಲ ಪ್ಲಾನ್ಸ್ಗಳನ್ನೆಲ್ಲ ಹಾಕೊಂಡಿದ್ದೀರಿ? ಯಾಕೆಂತಂದ್ರೆ ಅಲ್ಲ ಭಟ್ರೆ ನೋಡಿ, ಈಗ ಒಂದು ಕಾಲೇಜಿನ PR ಅಂತಂದ್ರೆ ಎಂತ ದೊಡ್ಡ ಜವಾಬ್ದಾರಿ. ಒಂದು ಪ್ರಾಂಶುಪಾಲರಿಗಿಂತ ಜಾಸ್ತಿ ಮಾತಿರೋದೇ ಅವರದ್ದು. ಈಗ ನಿಮ್ಗೆ ಗೊತ್ತಿರ್ಬೋದು, ಆಳ್ವಾಸಲ್ಲಿ ಒಬ್ಬ ಫಸ್ಟ್ PR ಹೇಳಬೇಕು, ಆಮೇಲೆ ಆಳ್ವರು ಮಾತಾಡ್ತಾರೆ. ನಿಮ್ಮದೇನಲ್ಲ, ಇದೊಂದು ಸೇವಕನ ನೆಲೆಯಲ್ಲಿಯೇ ನಮಗೊಂದು ಅವಕಾಶ ಅಂತ ನಾವು ತಗೊಂಡದ್ದು. ಅವರು ಅಪೇಕ್ಷೆ ಪಟ್ಟಿದ್ದಾರೆ, ಒಂದಷ್ಟು ಕೈಗಳು ಬೇಕಾಗ್ತವೆ. ಯಾಕೆಂದರೆ ಅವರ ಯೋಜನೆಗಳೇ 2 ವರ್ಷಕ್ಕೆ ಸಾಲದಷ್ಟಿದೆ. ಶ್ರೀಗಳಿಗೆ ಅದಕ್ಕೆ ಒಂದಷ್ಟು ಕೈಗಳು ಬೇಕು, ಸಹಕರಿಸುವಂಥದ್ದು ಅನ್ನೋ ಅಪೇಕ್ಷೆಯ ನೆಲೆಯಲ್ಲಿ ಅವರು ಯಾರ್ಯಾರು ಶ್ರಮ ಆ ನೆಲೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಉತ್ಸಾಹವನ್ನು ವ್ಯಕ್ತಪಡಿಸಿದ್ದಾರೆ, ಉತ್ಸಾಹಿಗಳಿದ್ದಾರೆ. ಅವರನ್ನು 10 ಜನರಿಂದ, ಅವರ ಒಟ್ಟಿಗಿರುವವರಿಂದ ಮಾಹಿತಿಗಳನ್ನು ಪಡ್ಕೊಂಡು ಪರ್ಯಾಯ ಉತ್ಸವದಲ್ಲಿ ಯಾರ್ಯಾರು ದುಡಿದಿದ್ದಾರೆ, ಕೆಲಸ ಮಾಡಿದ್ದಾರೆ ಪ್ರಜ್ಞಾಪೂರ್ವಕವಾಗಿ, ತುಂಬ ಹೆಚ್ಚು ಶ್ರಮ ಹಾಕಿ ಎಲ್ಲರೂ ದುಡಿದಿದ್ದಾರೆ, ಹೆಚ್ಚು ಶ್ರಮ ಹಾಕಿ ಯಾರು ದುಡಿದಿದ್ದಾರೆ ಅವರನ್ನು ಬಳಸಿಕೊಂಡು ಪರ್ಯಾಯ ಉತ್ಸವದ ಅವರ ಎಲ್ಲ ಕಲ್ಪನೆಗಳು ಸಾಕಾರ ಆಗಬೇಕು ಅಂತ ನಮ್ಮನ್ನು ಅಪೇಕ್ಷೆ ಪಟ್ಟು ಅದನ್ನು ಖಂಡಿತ ನಾವು ಸ್ವೀಕರಿಸಿದ ಆ ನೆಲೆಯಲ್ಲಿ. ಮತ್ತು ನಾವೊಂದು PR ಆಗಿ ನಾನೊಂದು ದೊಡ್ಡ ಸಂಗತಿ ಮಾಡಬೇಕು ಅಂತ ಅಲ್ಲ, ಸೇವಕ ನೆಲೆಯಲ್ಲಿ ಒಂದು ಪ್ರಾಂಜಲ ಮನಸ್ಸಿನಿಂದಲೇ ಶ್ರೀಗಳ ಕಲ್ಪನೆಗಳು ನಾನು ಹೇಳಿದೆಲ್ಲ, ಅವರು ದಿನ ಒಂದೊಂದು ಹೇಳ್ತಾ ಇದ್ದಾರೆ. ಈಗ ಅದಾಗಬೇಕು, ಇದಾಗಬೇಕು, ಹಿಂದೂ ಧಾರ್ಮಿಕ ಸಂತರ ಸಮ್ಮೇಳನ ಆಗಬೇಕು, ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಸಂದೇಶ ಕೊಡುವ ಕೆಲಸ ಆಗಬೇಕು, ನಾಡಿನ ಎಲ್ಲ ಸರ್ವಧರ್ಮೀಯರನ್ನು ಬರಮಾಡಿಕೊಳ್ಬೇಕು, ಸಾಹಿತ್ಯಗಳನ್ನು ಬರಮಾಡಿಕೊಳ್ಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮ ನಿರಂತರ ನಡಿಬೇಕು, ಜ್ಞಾನ ಯಜ್ಞ ಎಲ್ಲ ನಾಡಿನ ದೊಡ್ಡ ದೊಡ್ಡ ಪ್ರವಚನ ವಿದ್ವಾಂಸರು ಬರಬೇಕು. ಈ ಕಲ್ಪನೆಗಳೇ ಮುಗಿತಾ ಇಲ್ಲ ಅವರದ್ದು. ಸಾಮಾಜಿಕ ನೆಲೆಯಲ್ಲಿ ಕೆಲಸಗಳು ತುಂಬ ಆಗಬೇಕು, ಎಲ್ಲರನ್ನು ಅದು ಅವರ ಕಲ್ಪನೆಗಳು 2 ವರ್ಷಕ್ಕೆ ಸಾಕಾಗದಷ್ಟಿದೆ. ಆ ಕಲ್ಪನೆಗಳಿಗೆ ಜೀವ ತುಂಬುವ, ಅದನ್ನು ಸಾಕಾರಗೊಳಿಸುವ ನೆಲೆಯಲ್ಲಿ ಒಬ್ಬ ಸಾಮಾನ್ಯನಾಗಿ ನಾನು ಕೆಲಸ ಮಾಡಲಿಕ್ಕೆ ನಿಂತವನೇ ಹೊರತು ನಾನೇನನ್ನು ಹೇಳಿದ್ದನ್ನು ಆರಾಧೇಶ ಮಾಡಬೇಕು, ಕೃಷ್ಣ ಮಠದಿಂದ ಸಾಕಾರಗೊಳ್ಳಬೇಕು ಅಂತ ಅಲ್ಲ. ಅದೊಂದು ಸುಯೋಗ ನಮ್ಮ ಪಾಲಿಗೆ ಒದಗಿತು. ಒಂದಷ್ಟು ವಿಚಾರಗಳನ್ನು ನಮ್ಗೆ ಅನ್ನಿಸಿದ್ದನ್ನು ಸಾಮಾಜಿಕ ನೆಲೆಯಲ್ಲಿ ನಾವು ಮಾಡಿದ ಕೆಲಸಗಳ ನೆಲೆಯಲ್ಲಿ ಸ್ವಾಮೀಜಿಯವರು ಯಾರಾದರೂ ಕೇಳುವಾಗ ಹೇಳ್ತೇವೆ, ಅದು ಆ ನೆಲೆಯಲ್ಲಿ ಕೆಲವು ಕೆಲಸಗಳು ಆಗಿದ್ದಾವೆ, ಮಾಡ್ತೇವೆ ಅಷ್ಟೇ. ಇನ್ನು ವೆರಿ ಇಂಪಾರ್ಟೆಂಟ್ಲಿ ನಾನು ಕೇಳಬೇಕು, ಅಲ್ಲಿ ಹಾಕಿರುವಂಥ ಬೃಹತ್ ಪೆಂಡಾಲ್ ಹಾಕೋದು ಒಂದು ದೊಡ್ಡ ಹರಸಾಹಸವೇ, ತೆಗೆಯುವುದು ಕೂಡ ಒಂದು ದೊಡ್ಡ ಸಾಹಸವೇ. ಮತ್ತು ಲಕ್ಷಗಟ್ಟಲೆ ಜನರಿಗೆ ಏನು ನೀವೆಲ್ಲ ಸೇರಿ ಊಟ ಹಾಕಿದ್ರಿ ಮಠದವರೆಲ್ಲ, ಅದರದ್ದು ವ್ಯವಸ್ಥೆಯನ್ನು ಉಸ್ತುವಾರಿಯನ್ನು ವಹಿಸ್ಕೊಂಡವರು ಯಾರದು ಅಂತ? ಉಸ್ತುವಾರಿಯಲ್ಲೂ ನಮ್ಮದು ದೊಡ್ಡ ಜವಾಬ್ದಾರಿ ಇತ್ತು. ಮತ್ತು ದೊಡ್ಡ ಅಲ್ಲಿ ಪಾಕಶಾಸ್ತ್ರ ಮಾಡುವವರು ನಾರಾಯಣ ಭಟ್ರು, ನಾರಾಯಣ ಬೆಳ್ಳಿರಾಯರು, ವಾಸಣ್ಣ ಅಂತೇಳಿ ಅವರ ಒಳಗೆ ಭೀಮಸೇನ ನಿಂತೇ ಕೆಲಸ ಮಾಡಬೇಕು. ಯಾಕಂದರೆ ನಾವು ಮನೆಗೆ ಬಂದರೆ ಇವತ್ತು ನಮಗೆ ಒಬ್ಬ ಬಂದೆ 2ನೇ ಜನ, ನಾವು ಮನೇಲಿ ಇರೋರು 3-4 ಜನ ಆದರೆ ಇನ್ನೊಬ್ಬ ಬಂದರೆ ಒಬ್ಬ ಎಕ್ಸ್ಟ್ರಾ ಬಂದರೆ ನಾವು ಒದ್ದಾಡ್ತೇವೆ. ಅಂಥ ಜನರಲ್ಲಿ ಪೇಜಾವರ ಶ್ರೀಗಳ ನಿರೀಕ್ಷೆಗೆ ಅನುಗುಣವಾಗಿ, ಕೃಷ್ಣ ಮಠದ ಕೀರ್ತಿಗೆ ಅನುಗುಣವಾಗಿ, ಇಲ್ಲಿ ಅನ್ನಬ್ರಹ್ಮನ ಸನ್ನಿಧಿ, ಇಲ್ಲಿ ಅನ್ನಾರಾಧನೆ, ದೊಡ್ಡ ಕೈಂಕರ್ಯ, ದೊಡ್ಡ ಸೇವೆ ಅದು ನಡೀತದೆ ಅಂತೇಳಿ ಜನರ ನಿರೀಕ್ಷೆ ಇರ್ತದೆ. ಪೇಜಾವರ ಶ್ರೀಗಳಿಗೆ ಇದು ಆಗಬೇಕು ಅಂತಿತ್ತು. 17ರ ರಾತ್ರಿ 1 ಲಕ್ಷ ಜನರಿಗೆ ಊಟ ಕೊಡಬೇಕು ಅಂತಿತ್ತು. ಪರ್ಯಾಯದ ಔತಣ ಮರುದಿನ ನಡೀತದೆ, ಮಹಾನ್ನ ಸಂತರ್ಪಣೆ, ಅದು 1 ಲಕ್ಷ ಜನ. ಇದನ್ನು ನಾವು ಸಂಕಲ್ಪ ಮಾಡ್ದ ಇದು ಹೀಗೆ ಆಗಬೇಕು ಅಂತ ಅಪೇಕ್ಷೆ ಪಡೋದು ದೊಡ್ಡದಲ್ಲ. ಅಷ್ಟು ಆ ಬಗೆಯಲ್ಲಿ ಅಡುಗೆಯವರ ಒಳಗೆ ನಿಂತು ಎಲ್ಲರಿಗೂ ಒಂದೇ ಬಗೆಯ ಶುಚಿರುಚಿಯಾದ ಪಾಕ, ಅದು ಅಕ್ಷಯವಾಗಬೇಕು, ಅಮೃತವಾಗಬೇಕು, ಎಲ್ಲರ ಸಂತೃಪ್ತಿ ಹೊಟ್ಟೆ ತಣಿಸಬೇಕು, ಇದು ಅದ್ಭುತ ಅಂತ ಆಗಬೇಕು, ಯಾರಿಗೂ ಕಡಿಮೆ ಆಗಬಾರ್ದು. ಈ ನೆಲೆಯಲ್ಲಿ ಯಜ್ಞನಾರಾಯಣ ಭಟ್ರು ಪೆರಣಂಕೆಲ ದೊಡ್ಡ ಒಬ್ಬ ವ್ಯಕ್ತಿ, ಅವರನ್ನು ನಾವು ಸ್ಮರಿಸಿಕೊಳ್ಬೇಕು. ನಾರಾಯಣ ಬೆಳ್ರಾಯರು, ವಾಸಣ್ಣ ಅವರ ದೊಡ್ಡ ತಂಡ ಮಾಡಿದ ಕೆಲಸಕ್ಕೆ ನಾವು ಕೈ ಮುಗಿದು ವಂದನೆ ಅಂತ ಹೇಳಬೇಕು ಉಡುಪಿಯ ಜನ ಎಲ್ಲರೂ. ಯಾಕೆಂದರೆ ಉಡುಪಿಯ ಕೀರ್ತಿಯನ್ನು ಅಷ್ಟು ಚಂದದಲ್ಲಿ ಬೆಳಗಿದ್ದಾರೆ, ಜನ ಸಂತೃಪ್ತಿಯಿಂದ ಉಂಡಿದ್ದಾರೆ. ಇದಕ್ಕಿಂತ ದೊಡ್ಡದಿಲ್ಲ. ಪೇಜಾವರ ಶ್ರೀಗಳ ಕಳಕಳಿ ಇದ್ದದ್ದು ಇಲ್ಲಿಯೇ.
ಜನವರಿ 17ರ ರಾತ್ರಿ 1 ಲಕ್ಷ ಜನರಿಗೆ ಊಟ ಕೊಡಬೇಕು. ಲಕ್ಷಾಂತರ ಜನ ಉತ್ಸಾಹದಿಂದ ತಿರುಗಾಡ್ತಿರ್ತಾರೆ, ರಾತ್ರಿ ಇಡೀ ಜಾಗರಣೆ ಮಾಡ್ತಾರೆ. ಜನವರಿ 17ರ ರಾತ್ರಿ ಸಾಮಾನ್ಯ ಏಳುವ ಪರ್ಯಾಯದ ದಿನ ಊಟದ ವ್ಯವಸ್ಥೆ, ರಾತ್ರಿ ಊಟದ ವ್ಯವಸ್ಥೆ ಇರುವುದಿಲ್ಲ. ಮಧ್ಯಾಹ್ನವೇ ಈ ಕೂತ್ಕೊಂಡಿದ್ದ ಪರ್ಯಾಯದವರದ್ದು ಊಟದ ವ್ಯವಸ್ಥೆಗಳೆಲ್ಲ ಮಧ್ಯಾಹ್ನಕ್ಕೆ ಮುಕ್ತಾಯಗೊಳಿಸ್ತಾರೆ. ಉಳಿದ ಎಲ್ಲ ಸಾಮಾನು ಸರಂಜಾಮಗಳನ್ನು ಸೂರೆ ಬಿಡುವುದು ಅಂತ ದೋಣಿಯಲ್ಲಿ ಒಂದು ಸಾಂಪ್ರದಾಯಿಕವಾಗಿ ಒಂದು ಆಚರಣೆ. ಮಠದ ಸಿಬ್ಬಂದಿಗಳು, ಮಠದ ಒಕ್ಕಲುಗಳು, ಹತ್ತಿರದ ಆಸುಪಾಸಿನ ಮನೆಯವರು, ಭಕ್ತರೆಲ್ಲ ಬಂದು ಬೇಕಾದಷ್ಟನ್ನು ತೆಗೆದುಕೊಂಡು ಹೋಗುವಂಥ. ಅದರಿಂದ ರಾತ್ರಿ ಊಟದ ವ್ಯವಸ್ಥೆ ಇರುವುದಿಲ್ಲ. ಕೂತ್ಕೊಳ್ಳುವ ಪರ್ಯಾಯದವರಿಗೆ ಆ ಉತ್ಸಾಹದ ಒತ್ತಡದಲ್ಲಿರ್ತಾರೆ. ಇದನ್ನು ಶ್ರೀಗಳು ಮೊದಲ ಸಭೆಯಲ್ಲೇ ಗಮನಿಸಿದರು. 17 ರಾತ್ರಿ ಜನರಿಗೆ 1 ಲಕ್ಷ ಜನ ಊಟ ಹಾಕಿ ಇದು ಆದೇಶ. ಇದನ್ನು ಕೂಡ ತುಂಬ ಸವಾಲಾಗಿ ಸ್ವೀಕರಿಸಿ ಇದರ ಬಗ್ಗೆಯೂ ಕೂಡ ಬೇರೆ ಬೇರೆ ಕಡೆಯಲ್ಲಿ ಮಾಡೋದು ಅಂತಾಯಿತು. ಬೇರೆ ಬೇರೆ ವಿಭಿನ್ನ ಯೋಚನೆಗಳು ಬಂದವು. ಅಂತೂ ದೇವರು ಅಲ್ಲಿಯೇ ಸ್ವೀಕರಿಸಿದ. ಆ ಸೇವೆ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಯಲಿಕ್ಕೆ ಒಂದು ದೊಡ್ಡ ಅಲ್ಲಿ ಬಡಿಸುವ ವ್ಯವಸ್ಥೆಯಲ್ಲಿಯೂ ಕೂಡ ಉಡುಪಿ ತಾಲೂಕು ಬ್ರಾಹ್ಮಣ ಸಭಾ ಇರ್ಬೋದು, ಸ್ವಯಂ ಸೇವಕರು, ಧರ್ಮಸಂಘ, ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಯಂ ಸೇವಕರು, ದೈವಜ್ಞ ಬ್ರಾಹ್ಮಣ ಸಂಘದ ಯುವಕರು, ಸ್ವಯಂ ಸೇವೆಯಲ್ಲಿ ದೊಡ್ಡ NSA ಸ್ವಯಂ ಸೇವಕರು, ನಮ್ಮ ಗೃಹರಕ್ಷಕ ದಳದವರು, ಸುರಕ್ಷತೆ ನಿಟ್ಟಿನಲ್ಲಿ ಬಹಳ ಅದ್ಭುತ ಯಶಸ್ಸು. ಪೊಲೀಸ್ ಇಲಾಖೆ ಹೇಳ್ತದೆ ಈ ಪರ್ಯಾಯದಲ್ಲಿ ಒಂದೇ ಒಂದು ಪಿಕ್ ಪಾಕೆಟ್ ಕೂಡ ಆಗಿಲ್ಲ ಅಂತ. ಇದು ಕೂಡ ಸಾಮಾನ್ಯದ ಕೆಲಸ ಅಲ್ಲ. ಲಕ್ಷಾಂತರ ಜನರು ನೋಡಿಕೊಳ್ಳುವಂತಹದ್ದು. ಅವರ ಸಾಮಾನ್ಯ ಸರಂಜಾಮಗಳು ನಾವು ಪ್ರತಿ ಬಾರಿ ಘೋಷಣೆ ಮಾಡಿದ್ದೇವೆ. ಆ ಚಪ್ರದ ಒಳಗೂ ಕೂಡ ಮಕ್ಕಳನ್ನು ನೋಡಿಕೊಳ್ಳಿ, ಹಿರಿಯರ ಬಗ್ಗೆ ಕನಿಕರ ಇರಲಿ, ಅನುಕಂಪ ಇರಲಿ, ಹಿರಿಯ ನಾಗರಿಕರನ್ನು, ವೃದ್ಧರ ಬಗ್ಗೆ ನೋಡಿಕೊಳ್ಳಿ, ನಿಮ್ಮ ಮೈ ಆಭರಣಗಳನ್ನು ಗಮನಿಸಿಕೊಳ್ಳಿ, ಸಾವಕಾಶವಾಗಿ ಊಟ ಮಾಡಿ, ಎಲೆಯಲ್ಲಿ ಊಟ ಬಿಸಾಡಬೇಡಿ, ಮನೆ ಒಬ್ಬ ಬಿಸಾಡಲಿ, ಚೆಲ್ಲಬೇಡಿ. ಇದು ಅನೇಕರ ಶ್ರಮದಿಂದ ಭಕ್ತಿಯಿಂದ ಹೊರೆಕಾಣಿಕೆ ಅರ್ಪಿಸಿ ಬಂದಂತಹ ಪ್ರಸಾದ, ಇದು ನಿರ್ಮಾಣವಾದಂಥ ಪ್ರಸಾದ. ಅಡಿಗೆಯವರ ದೊಡ್ಡ ಶ್ರಮ ಇದೆ, ಶ್ರೀಗಳ ಕಾಳಜಿ ಇದೆ. ಅದರಿಂದ ಇದು ವೇಸ್ಟ್ ಆಗದ ಹಾಗೆ ನೋಡಿಕೊಳ್ಳಿ. ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದೇವೆ. ತುಂಬ ಅದ್ಭುತವಾಗಿ ಇದು ಮೂಡಿ ಬಂದಿದೆ. ಹೆಚ್ಚು ಕಡಿಮೆ ಎಲ್ಲ ಮಾತನಾಡಿದಾಯಿತು ಭಟ್ರೆ. ನಾವು ಏನೇನೆಲ್ಲ ಮಾತನಾಡಬೇಕು ಅಂತ ಇದ್ವಿ ಅದೆಲ್ಲ ಆಯಿತು. ಬಟ್ ದರ್ಬಾರ್ನಲ್ಲಿ ವೃಕ್ಷರಕ್ಷದ ಹೊರತುಪಡಿಸಿ ಬೇರೆ ಎಲ್ಲ ಪಾಯಿಂಟ್ಸ್ ಏನೆಲ್ಲ ಇಲ್ಲ, ಸ್ವಾಮೀಜಿಗಳು ಇದನ್ನು ಮುಂದೆ ಹಂತ ಹಂತವಾಗಿ ಪ್ರಕಟಿಸ್ತೇವೆ ಅಂತ ಹೇಳಿದ್ದಾರೆ. ಅದನ್ನು ಖಂಡಿತವಾಗಿ ಅವರು ಪ್ರಕಟಿಸ್ತಾರೆ. ಒಂದಷ್ಟು ಯೋಜನೆಗಳು ಸ್ಪಷ್ಟ ರೂಪ ಪಡೆದುಕೊಂಡು ಕೂಡಲೇ ಅವರು ಒಂದೊಂದನ್ನು ಖಂಡಿತವಾಗಿಯೂ ಜನರ ಮುಂದೆ ಇಡ್ತಾರೆ. ಜನರ ಸಹಕಾರದ ಅಪೇಕ್ಷೆ ಇದೆ. ನಾವು ವಿಶೇಷವಾಗಿ ಒಬ್ಬ ಕೃಷ್ಣ ಮಠದ ಸಾಮಾನ್ಯನಾಗಿ ನಾನು ಹೇಳುವಂಥದ್ದು, ನಾಗರಿಕನಲ್ಲಿ ಕೂಡ ಇದು ಪೇಜಾವರ ಶ್ರೀಗಳು ತಮ್ಮ ಸ್ವಾರ್ಥಕ್ಕೋ ಏನೋ ಮಾಡ್ತಾ ಇದ್ದಿಲ್ಲ. ಇಡೀ ವಿಶ್ವದ ಸುರಕ್ಷೆಗೆ, ನಮ್ಮೆಲ್ಲರ ಹಿತಕ್ಕಾಗಿ ಏನು ಯೋಜನೆಗಳನ್ನು ಹಮ್ಮಿಕೊಳ್ತಾರೆ. ಅದರಲ್ಲಿ ಸಾಮಾನ್ಯ ಎಲ್ಲ ಉಡುಪಿಯ ನಾಗರಿಕರು, ಯಾರಿಗೆ ಕರೆ ಬಂದಿದೆ, ಯಾರಿಗೆ ಆಮಂತ್ರಣ ಬಂದಿದೆ ಅಂತ ಅಲ್ಲ, ಅನುಮತಿ ಆದೇಶಕ್ಕೂ ಅಲ್ಲ, ನಾವು ಸ್ವಯಂ ಸ್ಫೂರ್ತಿಯಿಂದ ತೊಡಗಿಸಿಕೊಂಡು ಈ ಪರ್ಯಾಯದ ಯಶಸ್ಸು ಅದು ಉಡುಪಿಯ ಯಶಸ್ಸು ಅಲ್ಲ, ವಿಶ್ವದ ಯಶಸ್ಸು. ವಿಶ್ವದ ಶಾಂತಿ ಹೆಜ್ಜೆನೆಯಲ್ಲಿ, ವಿಶ್ವದ ನಾಳಿನ ನಮ್ಮ ಬದುಕು ಒಂದು ಸಖ್ಯವಾಗುವ ನೆಲೆಯಲ್ಲಿ ಒಂದು ಅದ್ಭುತ ಯಶಸ್ಸು ಈ ಉಡುಪಿಯ ಮೂಲಕ, ಉಡುಪಿಯಿಂದ ಇಡೀ ವಿಶ್ವಕ್ಕೆ ತಲುಪುವ ನೆಲೆಯಲ್ಲಿ ಉಡುಪಿಯ ನಾಗರಿಕರಾಗಿ ನಮಗೆ ಕರ್ತವ್ಯ ಇದೆ. ಅದನ್ನು ಎಷ್ಟು ಸಾಧ್ಯ ಇದೆ ಅಷ್ಟು ತೊಡಗಿಸಿಕೊಳ್ಳಿಕ್ಕೆ ಮಕ್ಕಳಾದಿಯಾಗಿ ಎಲ್ಲ ಹಿರಿಯರು, ಎಲ್ಲ ವಯೋಮಾನದ, ಎಲ್ಲ ವರ್ಗದ, ಎಲ್ಲ ಜಾತಿ ಪಂಥಗಳ ಜನ ತೊಡಗಿಸಿಕೊಳ್ಳಿಕ್ಕೆ ಸಿದ್ಧರಾಗೋಣ ಅಂತ ಹೇಳುವ ಪ್ರೀತಿಯ ವಿನಂತಿಯನ್ನು ನಾನು ಮಾಡಿಕೊಳ್ತೇನೆ. ಬಟ್ರೆ ಈಗ ಒಂದು ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಒಂದು 12-13 ದಿನ ಆಯ್ತು ಈಗ ಪೇಜಾವರ ಸ್ವಾಮೀಜಿಗಳು ಪರ್ಯಾಯಕ್ಕೆ ಕೂತು. ಸ್ವಲ್ಪ ಲೇಟ್ ಆದರೂ ತೊಂದರೆ ಇಲ್ಲ. ಈ ಒಂದು ವಾಹಿನಿ ಮೂಲಕ, ಈ ವೇದಿಕೆ ಮೂಲಕ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಅಂತ ಹೇಳ್ಬಿಡಿ. ಖಂಡಿತ ನಾನು, ಯಾಕಂತಂದ್ರೆ ಈ ಸರಣಿ ನಮ್ಮ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದೆ. ಎಲ್ಲ ಮಾಧ್ಯಮಗಳು ಕೊಟ್ಟ ಸಹಕಾರ ದೊಡ್ಡದು. ಅದರ ಜೊತೆಗೆ ಸ್ಪಂದನ ವಾಹಿನಿ ಮಾಡಿದಂಥ ದೊಡ್ಡ ಕೆಲಸ ಇದೆ. ನಮ್ಮ ಪರ್ಯಾಯ ಉತ್ಸವದ ಎಲ್ಲ ಬೆಳವಣಿಗೆಗಳನ್ನು, ಎಲ್ಲ ಹಂತದ ಸಂತೋಷವನ್ನು, ಸಂಭ್ರಮವನ್ನು ಕಟ್ಟಿಕೊಡಲಿಕ್ಕೆ ಸ್ಪಂದನ ವಾಹಿನಿ ಮಾಡಿದ ಕೆಲಸಕ್ಕೆ ಅದು ಕೃಷ್ಣನ ಅನುಗ್ರಹವನ್ನು ಮುಂದೆ ಶ್ರೀಗಳ ಮೂಲಕವೇ ನಾವು ಕೊಡಿಸ್ತೇವೆ. ಖಂಡಿತ ನೀವೆಲ್ಲ ಸಿಬ್ಬಂದಿ ವರ್ಗ ಒಂದು ದಿನ ಬಂದು ಶ್ರೀಗಳಿಂದ ಮಂತ್ರಾಕ್ಷತೆ ಏರ್ಪಡಿಕೊಂಡು ಕೃಷ್ಣನ ಪ್ರಸಾದವನ್ನು ತೆಗೆದುಕೊಂಡು ಹೋಗುವ ಅವಕಾಶವನ್ನು ನಾವು ಖಂಡಿತ ಮಾಡಿಕೊಡ್ತೇವೆ. ಅದರ ಜೊತೆಗೆ ಒಬ್ಬ ಸ್ವಾಗತ ಸಮಿತಿಯ ಕಾರ್ಯದರ್ಶಿಯ ನೆಲೆಯಲ್ಲಿ ತಾವು ಮಾಡಿದ ಎಲ್ಲ ಕೈಂಕರ್ಯಕ್ಕೆ ಇದಕ್ಕೆ ಹಗಲು ರಾತ್ರಿ ದುಡಿದವರು ಇರ್ಬೋದು. ಇಲ್ಲಿ ಒಬ್ಬ ತಂತ್ರಜ್ಞಾನ ಕೂಡ ಯಾರೋ ಕ್ಯಾಮರಾ ಇಟ್ಕೊಂಡು, ವರದಿಗಾರ ಇಟ್ಕೊಂಡು ಅಲ್ಲಿ ಬೀದಿಯಲ್ಲಿ ಕೆಲಸ ಮಾಡಿದ್ದಕ್ಕೆ ಅಲ್ಲ, ಇಲ್ಲಿ ಒಬ್ಬ ಕಡೆಯ ಟೆಕ್ನಿಷಿಯನ್ ಮಾಡಿದ ಕೆಲಸ ಕೂಡ ಈ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಜನ ಸ್ವೀಕರಿಸುವ ಮಟ್ಟಿಗೆ ವಿಶ್ವಕ್ಕೆ ಉಡುಪಿಯ ಪರ್ಯಾಯೋತ್ಸವದ ಸಂಭ್ರಮವನ್ನು ಕಟ್ಟಿಕೊಡಲಿಕ್ಕೆ ತಾವು ಮಾಡಿದ ಎಲ್ಲ ಕೆಲಸಕ್ಕೆ ಒಂದು ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಮುಂದಿನ 2 ವರ್ಷಗಳು ಕೂಡ ತಮ್ಮೆಲ್ಲರ ಸಹಕಾರವೇ ನಮ್ಮ ದೊಡ್ಡ ಶ್ರೀರಕ್ಷೆ ಅಂತ ನಮಗೆ ತುಂಬ ಶ್ರದ್ಧೆಯಿಂದ ನಂಬಿಕೆ ಇದೆ, ವಿಶ್ವಾಸ ಇದೆ. ಆ ನೆಲೆಯಲ್ಲಿ ಕೂಡ ವಿನಂತಿ ಮಾಡಿಕೊಳ್ತೇವೆ. ಥ್ಯಾಂಕ್ ಯು ಭಟ್ರೆ. ಇವತ್ತಿನಲ್ಲಿ ನೀವು ನಮ್ಮ ಜೊತೆ ಬಂದ್ರಿ, ಮತ್ತು ಈ ಸರಣಿ ಕಾರ್ಯಕ್ರಮವನ್ನು ನಿಮ್ಮನ್ನು ಕರೆಸಿ ಇಲ್ಲಿ ಮಾತನಾಡಿಸಿ ಒಂದು ಮುಗಿಸ್ಬೇಕು ಅಂತ ಒಂದು ಇರಾದೆ ಇತ್ತು. ಆ ಇರಾದೆ ಕೂಡ ಈಡೇರಿತು. ಥ್ಯಾಂಕ್ ಯು ವೆರಿ ಮಚ್, ಮತ್ತು ಆಲ್ ದ ಬೆಸ್ಟ್ ನಿಮಗೆ. ತುಂಬ ಸಂತೋಷ. ನಮಗೆ ಕೊಟ್ಟ ಅವಕಾಶಕ್ಕಾಗಿ ವಂದನೆಗಳು. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಒಟ್ಟು ಪರ್ಯಾಯ ಹೇಗಾಯಿತು, ಹೇಗೆ ನಡೀತು, ಅದರ ಹಿನ್ನೆಲೆ ಹೇಗಿತ್ತು ಮತ್ತು ಅದರದ್ದು ಪ್ಲಾನಿಂಗ್ಸ್ ಎಲ್ಲ ಹೇಗೆಲ್ಲ ನಡೀತಾ ಇತ್ತು, ಎಲ್ಲದ್ರ ಬಗ್ಗೆ ಕೂಲಂಕುಷವಾಗಿ ಮಾತನಾಡಿದ್ದಾರೆ ವಾಸುದೇವ್ ಭಟ್ರು. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಸರಣಿಯ ನಮ್ಮ ಈ ಕಾರ್ಯಕ್ರಮ ಏನಿದೆ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. 2 ವರ್ಷಗಳ ಕಾಲ ಉಡುಪಿ ಮತ್ತಷ್ಟು ಉತ್ತುಂಗಕ್ಕೆ ಏರಲಿ ಅಂತ ಹಾರೈಸ್ತಾ ನಿಮ್ಮ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೀವು ನೋಡ್ತಾನೆ ಇರಿ ಸ್ಪಂದನ. ನಮಸ್ಕಾರ.